ನಿನ್ನೆ ಯಾರು ಪ್ರಭುಜಿ ಲೆಫ್ಟ್ ಆದ್ರು ಮಾತಾಜಿ. ಪ್ರಭುಜಿ ಹಾ ಪ್ರಭುಜಿನೇ ಇದ್ದಾರೆ. ಫೋನ್ ಮಾಡಿದೆ ಅವರಿಗೆ 2 ಸಲ ಫೋನ್ ಮಾಡಿದೆ, ವಾಟ್ಸಪ್ ಕಾಲ್ ಮಾಡಿದೆ. ಅಂದ್ರೆ ಕಾರಣ ಅಷ್ಟೇ ಬೇಕು, ಏನೋ ಯಾಕೆ ಲೆಫ್ಟ್ ಆಗ್ತಾರೆ ಅಷ್ಟೇ ಕಾರಣ. ಹಾ ಯಾರು ಲೆಫ್ಟ್ ಆಗಿದ್ದು? ಫೋನ್ ನಂಬರ್ ಮಾಡಿದ್ದೆ. ಪ್ರಭುಜಿ ಅವರಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಆ ಪ್ರಭುಜಿ ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತೀ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೆನ್ನೆ ದಿನ ವಿಭೂತಿ ಯೋಗವನ್ನು ನೋಡಿದ್ವಿ. ಯಾರಿಗಾದ್ರೂ ಹೇಳಲಿಕ್ಕಾಗತ್ತಾ ವಿಭೂತಿ ಯೋಗದಲ್ಲಿ ಏನ್ ನೋಡಿದ್ವಿ ನಾವು ಅಂತ? ನೆನಪಿದ್ಯಾ? ಸಂಕ್ಷಿಪ್ತವಾಗಿ 2 ಲೈನಲ್ಲಿ ಹೇಳೋಗೆ ಅಂದ್ರೆ, ಹರೇ ಕೃಷ್ಣ. ಯಾರಿಗೂ ನೆನಪಿಲ್ವಾ ವಿಭೂತಿ ಯೋಗದಲ್ಲಿ ಏನ್ ನೋಡಿದ್ವಿ ಅಂತ ಹಿಂದಿನ 2 ತರಗತಿಗಳಲ್ಲಿ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ಶ್ರೀಕೃಷ್ಣ ಪರಮಾತ್ಮನಿಗೆ ಅಂದ್ರೆ ಲೆಕ್ಕಕ್ಕಿಲ್ದಷ್ಟು ವಿಭೂತಿಗಳು ಇದಾವೆ ಪ್ರಭುಜಿ. ಸೊ ಅದರಲ್ಲಿ ನಾವು ನಿನ್ನೆ 84ರಷ್ಟು ಡಿಸ್ಕಸ್ ಮಾಡಿದ್ವಿ ಪ್ರಭುಜಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆನೆಗಳಲ್ಲಿ ಐರಾವತ. ಸೊ ಅದೇ ತರ 84 ಅಂಶಗಳಲ್ಲಿ ಒಂದೊಂದು ನಾನು ಇದ್ದೇನೆ ಅಂತ ಹೇಳ್ಕೊಂಡು ಹೋಗ್ತಾರೆ ಪ್ರಭುಜಿ ಭಗವಂತ. ಕರೆಕ್ಟ್. ಸೊ ಕೊನೆಗೆ ಏನ್ ಹೇಳ್ತಾನೆ, ಇದು ಎಲ್ಲವನ್ನು ತಿಳ್ಕೊಂಡು ಏನ್ ಪ್ರಯೋಜನ, ನೀ ಎಲ್ಲವನ್ನು ಕೂಡ ಕೇವಲ ನನ್ನ ಒಂದು ಅಂಶ ಮಾತ್ರ ಅಂತ ಹೇಳ್ತಾನೆ ಭಗವಂತ. ಸೊ ಅದರಿಂದ ಆ ಶ್ಲೋಕದೊಂದಿಗೆ ಭಗವಂತ 42ನೇ ಶ್ಲೋಕದಲ್ಲಿ ಭಗವಂತ 10ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ ನಾವು. ಸೊ 10ನೇ ಅಧ್ಯಾಯದಲ್ಲಿ ಚತುಶ್ಲೋಕಿ ಭಗವದ್ಗೀತೆಯನ್ನು ಕೂಡ ನೋಡಿದ್ವಿ. 10.8ರಿಂದ 10.11 4 ಶ್ಲೋಕಗಳು. ಅದರಲ್ಲಿ ಸಂಪೂರ್ಣ ಭಗವದ್ಗೀತೆಯ ಸಾರವೇ ಅದರಲ್ಲಿ ಅಡಗಿದೆ, ಚತುಶ್ಲೋಕಿ ಭಗವದ್ಗೀತೆ. ಸೊ ಇಂದಿನ ದಿನ ನಾವು 11ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಇದು ವಿಶ್ವರೂಪ ದರ್ಶನ ಅಂತ ಹೇಳಿ. ಸೊ ಯಾರ್ಯಾರಿಗೆ ವಿಶ್ವರೂಪ ದರ್ಶನ ಮಾಡ್ಲಿಕ್ಕೆ ಇಷ್ಟ ಇದೆ ನಿಮ್ಮಲ್ಲಿ?
ಹ್ಮ್. ನಮ್ಗೆ ಇಷ್ಟ ಇದೆ ಪ್ರಭುಜಿ. ನಿಮ್ಗೆಲ್ಲ ಇಷ್ಟ ಇದೆಯಾ? ಇದೆ ಪ್ರಭುಜಿ. ಎಲ್ರಿಗೂ ಇಷ್ಟ ಇದೆಯಾ? ಇಲ್ಲ ಪ್ರಭುಜಿ. ನಿಮ್ಗೆ ಇಷ್ಟ ಇಲ್ಲ. ಓಕೆ, ಯಾಕೆ ಪ್ರಭುಜಿ ನಿಮ್ಗೆ ಇಷ್ಟ ಇಲ್ಲ? ಅದು ಇಲ್ಲ ನಮಗೆ ಬೇಕಾಗಿರೋದು ಈಗ ಎರಡು ಕೈಲಿ ಇರೋ ಕೃಷ್ಣ ಪ್ರಭುಜಿ. ಹರಿ ಬೋಲ್, ಹರಿ ಬೋಲ್. ಸೊ ವಿಶ್ವರೂಪ ಪ್ರಭುಜಿ, ದರ್ಶನ. ಹೇಳಿ ಪ್ರಭುಜಿ, ಮತ್ತೆ. ಹೇಳಿ ಮತ್ತೆ. ಅದು ವಿಶ್ವರೂಪ ದರ್ಶನ ನೋಡೋದಕ್ಕೂ ದೇವ್ರ ಶಕ್ತಿ ಕೊಟ್ರೇನೆ ಆಗೋದು ಅಂತಾನು ಓದಿದ್ವಿ. ಅಷ್ಟ ಅದೃಷ್ಟ ನಮ್ಗೆ ಇಲ್ವೇ ಇಲ್ಲ. ಓಕೆ. ಸೊ ವಿಶ್ವರೂಪ ದರ್ಶನ ಈ ಭಗವಂತ ಅರ್ಜುನನ ಒಂದು ಏನ್ ಹೇಳ್ತಾರೆ, ಒಂದು ಅಣತಿಯ ಮೇರೆಗೆ, ಅಂದ್ರೆ ರಿಕ್ವೆಸ್ಟ್ ಮೇಲೆಗೆ ಅವನು ವಿಶ್ವರೂಪ ದರ್ಶನವನ್ನು ಕೊಡ್ತಾನೆ. ಯಾಕೆ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ ಅಂದ್ರೆ, ಅರ್ಜುನ ಹೇಳ್ತಾನೆ ಮುಂದೊಂದು ದಿನ, ಅರ್ಜುನನ ಉದ್ದೇಶ ಏನಿತ್ತೆ ಅಂದ್ರೆ, ಮುಂದೆ ಒಂದು ದಿನ ಈ ಕಲಿಯುಗದಲ್ಲಿ ಬರುವ, ಕಲಿಯುಗ ಎಲ್ರಿಗೂ ಗೊತ್ತಿರೋದೆ, ಆಗಿನ 50,000 ಇದು ಯುದ್ಧ ಆದಾಗ ಎಲ್ರಿಗೂ ಗೊತ್ತಿತ್ತು ನೆಕ್ಸ್ಟ್ ಕಲಿಯುಗ ಬರುತ್ತೆ ಅಂತ ಹೇಳಿ. ಕಲಿಯುಗದಲ್ಲಿ ಮಹಾಪಾಷಂಡಿ ಜನಗಳಿರ್ತಾರೆ, ಎಲ್ಲ ದೊಡ್ಡ ದೊಡ್ಡ ಎಲ್ಲ ಒಂದು ಮಹಾ ಮೋಸಗಾರರು ಇರ್ತಾರೆ. ಅವರೆಲ್ಲ ನಾವೇ ದೇವರು ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಅಂತ ಸಮಯದಲ್ಲಿ ನಮಗೆ ಈ ವಿಶ್ವರೂಪ ದರ್ಶನದ ಒಂದು 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 ಇದು ಅನುಮಾನ ಇದ್ದರೆ ನಾವು ಕೇಳ್ಕೋಬಹುದು, ಓಕೆ ನೀನು ದೇವರು ಅಂತ ಹೇಳ್ಕೊತಾ ಇದೆಯಲ್ಲ, ಸರಿ ವಿಶ್ವರೂಪ ತೋರಿಸು ನೀನು. ನಮ್ಮ ಭಗವಂತ ಕೃಷ್ಣ ವಿಶ್ವರೂಪವನ್ನು ತೋರಿಸಿದಾನೆ, ನೀನು ತೋರಿಸು ಅಂತ ಹೇಳಿ. ಸೊ ಅವಾಗ ಅವನ್ ತೋರ್ಸ್ಲಿಕ್ಕೆ ಆಗಲ್ಲ, ಸೊ ಅವನ್ ದೇವರಲ್ಲ ಅಂತ ಹೇಳಿ. ಅದೇ ರೀತಿ ಒಮ್ಮೆ ಶ್ರೀಲ ಪ್ರಭುಪಾದರ ಒಂದು ಶಿಷ್ಯರು ಬಂದು ಹೇಳ್ತಾರೆ, ಪ್ರಭುಜಿ ಒಬ್ಬ ಸಾಧು ಅವನು ಒಬ್ಬ ಗುರು ಅಂತ ಹೇಳ್ಕೊತಾ ಇದ್ದಾನೆ, ನಾನೇ ದೇವರು ಅಂತ ಹೇಳ್ಕೊತಾ ಇದ್ದಾನೆ ಪ್ರಭುಜಿ ಅವನು ಅಂತ ಹೇಳಿ. ಶ್ರೀಲ ಪ್ರಭುಪಾದ್ರು ಹೇಳ್ತಾರೆ, ಅವ್ನು ಕರೀರಿ ಒಂದ್ಸರಿ ಮೀಟ್ ಮಾಡೋಣ ಅಂತ ಹೇಳಿ. ಪ್ರಭುಜಿ ಅವ್ನು ಮೀಟ್ ಮಾಡಿ ಏನ್ ಮಾಡ್ತೀರಾ ನೀವು ಅಂತ ಶಿಷ್ಯರು ಕೇಳ್ತಾರೆ. ಇಲ್ಲ ಕರೀರಿ ನೋಡೋಣ ಅಂತ ಹೇಳ್ತಾರೆ. ಸೊ ಆಮೇಲೆ ಶಿಷ್ಯರು ಮತ್ತೆ ಬಲವಂತ ಕೇಳಿದಾಗ ಪ್ರಭುಜಿ ಯಾಕೆ ಅಂತ ಹೇಳಿ, ಅದೇ ನಾವು ಗೋವರ್ಧನ ಪರ್ವತ ಹತ್ರ ಹೋಗೋಣ, ಅವನು ಕರಿಯೋಣ. ಸೊ ಅವನು ಗೋವರ್ಧನ ಪರ್ವತ ಎತ್ತಿದ್ರೆ ನಾವು ಅವನ ಭಗವಂತ ಅಂತ ಒಪ್ಕೋತೀನಿ, ನಾನು ಇಲ್ದಿರ ನಾನೇ ಯಾಕೆ ಒಪ್ಕೋಬೇಕು ಅಂತ ಹೇಳಿ. ಸೊ ಭಗವಂತ ಅಂದ್ರೆ ಅವನು ಗೋವರ್ಧನ ಪರ್ವತವನ್ನು ಎತ್ತುವ ಶಕ್ತಿಯನ್ನು ತೋರಿಸ್ಬೇಕು. ಅವನು ಭಗವಂತ ಶ್ರೀಕೃಷ್ಣ ಪರಮಾತ್ಮ 6ನೇ 7ನೇ ವರ್ಷದಲ್ಲಿ ಇರುವಾಗಲೇ ಗೋವರ್ಧನ ಪರ್ವತವನ್ನು ಕೇವಲ ಎಡಗೈನ ಕಿರುಬೆರಳಿನಲ್ಲಿ ಎತ್ತಿ 7 ದಿನ 7 ರಾತ್ರಿ ಹಿಡ್ಕೊಂಡಿದ್ದ. ಸೊ ಎಲ್ಲರಿಗೂ ಒಂದು ಆಶ್ರಯವನ್ನು ಕೊಟ್ಕೊಂಡು. ಸೊ ಇವನು 1 ಸೆಕೆಂಡ್ ಆದ್ರೂ ಎತ್ತಿ ಹಿಡ್ಕೊಳ್ಳಿ, ಅದನ್ನ ಆಮೇಲೆ ನೋಡೋಣ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಅದೇ ರೀತಿ ನಮಗೂ ಕೂಡ ಈ ಯಾರು ಭಗವಂತ ಅಂತ ಹೇಳ್ಕೊತಾರೆ ಕಲಿಯುಗದಲ್ಲಿ, ಓಕೆನಪ್ಪ ನಿಮ್ಮ ವಿಶ್ವರೂಪ ಸ್ವಲ್ಪ ತೋರಿಸಿ ನೋಡೋಣ ಅಂತ ಕೇಳ್ಬೋದು. ಅದಕ್ಕೋಸ್ಕರ ಈ ಅಧ್ಯಾಯ. ಸೊ ಭಕ್ತರಿಗೆ ಈ ಅಧ್ಯಾಯ ಅಲ್ಲ. ಸೊ ಇನ್ನೊಂದು ಅಂದ್ರೆ ಈ ಈ ವಿಶ್ವರೂಪ ದರ್ಶನ ಒಂದು ಕೆಟ್ಟ ಅನ್ನೋದಕ್ಕಿಂತನೂ ಒಂದು ರೀತಿಯ ಹೆದರಿಕೆಯನ್ನು ಉಂಟು ಮಾಡುವಂತಹ ರೂಪ. ಸೊ ಅದರಿಂದ ಈ ಹೆದರಿಕೆಯನ್ನು ಉಂಟು ಮಾಡುವ ರೂಪ ಭಕ್ತರಿಗೆ ಬೇಕಾಗಿಲ್ಲ. ಸೊ ಇಸ್ಕಾನಿನ ಭಕ್ತರೇ ಇರಲಿ ಅಥವಾ ಶ್ರೀಕೃಷ್ಣನ ಭಕ್ತರಿಗೆ ಯಾರು ಶರಣಾಗ್ತಾರೆ ಕೃಷ್ಣನಿಗೆ, ಅವರಿಗೆ ಬೇಕಾಗೇ ಇಲ್ಲ, ಇಂತಹ ರೂಪಗಳು ಬೇಕಿಲ್ಲ ಅವರಿಗೆ. ಶ್ರೀಕೃಷ್ಣನ ಕೋಮಲ ಮನಸ್ಸು, ಕೋಮಲವಾದ ಐಶ್ವರ್ಯ ತುಂಬಿದ 2 ಕೈಗಳ ರೂಪ, ಅದೇ ಇಂಪಾರ್ಟೆಂಟ್. ಅದರಲ್ಲಿ ಕೃಷ್ಣ ತುಂಬಾ ಅಂದವಾಗಿ ಮುದ್ದಾಗಿ ಕಾಣ್ತಾನೆ ನಮ್ಗೆ. ಸೊ ನಮ್ಗೆ ಆ ರೂಪನೇ ಇಷ್ಟ. ಸೊ ನಮ್ಗೆ ಇದೆಲ್ಲ ವಿರಾಟ ರೂಪಗಳೆಲ್ಲ ಬೇಕಾಗಿಲ್ಲ ನಮಗೆ. ಸೊ ನಮ್ಗೆ ಯಾರು ಕೃಷ್ಣನ ರೂಪವನ್ನು ನೋಡ್ತಾರೆ, ಕಾಳಿ ರೂಪ ನೋಡ್ಲಿಕ್ಕೆ ಯಾರು ಇಷ್ಟಪಡ್ತಾರೆ, ಯಾರು ಕೃಷ್ಣನ ಒಂದು ಭಕ್ತರಾಗಿರ್ತಾರೆ. ಸೊ ಕಾಳಿ ರೂಪ ಭಯಂಕರವಾಗಿರುತ್ತೆ, ನಾಲ್ಗೆ ಹೊರಗಡೆ ಇರುತ್ತೆ, ರಕ್ತವನ್ನು ಎಲ್ಲ ಚೆಲ್ತಾ ಇರುತ್ತೆ, ರುಂಡ ಮುಂಡಗಳನ್ನು ಧರಿಸಿರ್ತಾಳೆ ಆಕೆ. ಸೊ ಅದನ್ನ ನಮ್ಗೆ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ನಾವು. ಯಾಕಂದ್ರೆ ಭಕ್ತರು ಏನ್ ಮಾಡ್ತಾರೆ, ಶ್ರೀಕೃಷ್ಣನ ಪಾದರವಿಂದ, ಶ್ರೀಕೃಷ್ಣನ ಮುಖಾರವಿಂದವನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದರಿಂದ ಭಕ್ತರಿಗೆ ವಿಶ್ವರೂಪ ದರ್ಶನ ಅಲ್ಲ. ಸೊ ಶ್ರೀಲ ಪ್ರಭುಪಾದರು ಕೂಡ ಈ ಶ್ಲೋಕಗಳಲ್ಲಿ ಜಾಸ್ತಿ ಇದು ಕೊಟ್ಟಿಲ್ಲ, ಏನು ಭಾವಾರ್ಥ ಏನು ಹೆಚ್ಚಾಗಿ ಕೊಟ್ಟಿಲ್ಲ. ಎಷ್ಟೋ ಶ್ಲೋಕಗಳಲ್ಲಿ ಯಾವ ಅರ್ಥನೂ ಕೊಟ್ಟಿಲ್ಲ, ಕೇವಲ ಅನುವಾದ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಯಾಕೆ ಅಂದ್ರೆ ಇದು ನಮಗೆ ಅವಶ್ಯಕತೆ ಇಲ್ಲ, ಭಕ್ತರಿಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು. ಅದೇ ರೀತಿ ಇಸ್ಕಾನಿನ ಸೀನಿಯರ್ ಭಕ್ತರು ಕೂಡ ಅವರು ಕೂಡ ಈ ಅಧ್ಯಾಯದ ಬಗ್ಗೆ ಅಷ್ಟು ವಿಶದವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇದು ನಮಗೆ ಅವಶ್ಯಕತೆ ಇಲ್ಲ. ಸೊ ಅದರಿಂದ ನಾವು ಕೂಡ ಇದನ್ನು ನೋಡೋಣ, ತಿಳ್ಕೊಳ್ಳೋಣ ಈ ಶ್ಲೋಕವನ್ನು, ಈ 11ನೇ ಅಧ್ಯಾಯವನ್ನು. ಸೊ 10 ಮತ್ತು 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ. 10 ಮತ್ತು 11ನ ನಡುವಿನ ಸಂಪರ್ಕ ಏನು ಅಂದ್ರೆ, 10ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ 10.42 ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ವಿಶ್ವಬ್ಯಾಹಮಿದಂ ಚಚ್ಚಮೇಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ವಿವರವಾದ ಜ್ಞಾನದ ಅಗತ್ಯ ಏನು? ನನ್ನ ಒಂದೇ ಒಂದು ಅಂಶದಿಂದ ನಾನು ಇಡೀ ವಿಶ್ವವನ್ನು
ವ್ಯಾಪಿಸಿ ಧರಿಸಿದ್ದೇನೆ. ಅದು ಕೇವಲ ಒಂದು ಅಂಶ ಅಷ್ಟೇ. ಒಂದು ಅಂಶ, ಲೆಕ್ಕವಿಲ್ಲದ ಅಂಶಗಳೆಷ್ಟು ಇದು ಭಗವಂತನಲ್ಲಿದ್ದಾವೆ. ಅದು ಕೇವಲ ಒಂದೇ ಒಂದು ಅಂಶದಿಂದ ಸಂಪೂರ್ಣ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದಾನೆ ಭಗವಂತ. ಸೊ ಅದರಿಂದ 10ನೇ ಅಧ್ಯಾಯದ ಕೊನೆಯಲ್ಲಿ ಇಷ್ಟು ಹೇಳಿದ್ಮೇಲೆ ಅರ್ಜುನ ಏನ್ ಮಾಡ್ತಾನೆ, ಈ ಅರ್ಜುನ ಕಂಪ್ಲೀಟ್ ಏನಿದೆ ಅದನ್ನು ಆ ವ್ಯಾಪಕವಾದ ರೂಪವನ್ನು ಬಯಸ್ಲಿಕ್ಕೆ ಇಚ್ಛೆ ಪಡ್ತಾನೆ. ಸೊ ಅದರಿಂದ ಕೃಷ್ಣ ಅರ್ಜುನ ರಥವನ್ನು ಓಡಿಸ್ತಾ ಇದ್ರು ಕೂಡ, ರಥನ ಸಾರಥಿ ಒಂದು ಸ್ಥಾನವನ್ನು ಗ್ರಹಣ ಮಾಡಿದ್ರು ಕೂಡ ಇಡೀ ವಿಶ್ವವನ್ನು ಹೇಗೆ ವ್ಯಾಪಿಸ್ತಾನೆ ಮತ್ತು ಬೆಂಬಲಿಸ್ತಾನೆ. ಕೃಷ್ಣ ನನ್ನ ಮುಂದೆ ಇದ್ದಾನಲ್ಲ, ಇಡೀ ವಿಶ್ವವನ್ನು ಹೇಗೆ ವ್ಯಾಪಿಸ್ತಾ ಇದ್ದಾನ ಅವನು ಭಗವಂತ, ಅದನ್ನು ನೋಡ್ಕೊಳ್ಳಿಕ್ಕೆ ಅರ್ಜುನ ಇಷ್ಟಪಡ್ತಾನೆ. ಆದ್ರೆ ಅರ್ಜುನನಿಗೆ ಅದರ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅರ್ಜುನನು ಅದನ್ನು ಕೇಳ್ತಾನೆ. ಸೊ ಅದರಿಂದ ಮೊದಲ 4 ಶ್ಲೋಕಗಳಲ್ಲಿ ಅರ್ಜುನ ತನ್ನ ಒಂದು ರಿಕ್ವೆಸ್ಟ್ ಮಾಡ್ತಾನೆ ಭಗವಂತನಿಗೆ, ವಿಶ್ವರೂಪವನ್ನು ತೋರಿಸು ನನಗೆ, ನಾನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಅಂದ್ಬಿಟ್ಟು. ಸೊ ಆದ್ರೆ ಅರ್ಜುನನಿಗೂ ಗೊತ್ತು, ಕೃಷ್ಣನಿಗೂ ಗೊತ್ತು, ಅರ್ಜುನಿಗೆ ವಿಶ್ವರೂಪ ನೋಡುವ ಒಂದು ಆಸೆ ಏನಿಲ್ಲ. ಅವನು ಮುಂಬರುವ ಪೀಳಿಗೆಗೋಸ್ಕರ ಅವನು ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು. ಈ 11ನೇ ಅಧ್ಯಾಯವನ್ನು ನಾವು 5 ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಶ್ಲೋಕ 1ರಿಂದ 8ರವರೆಗೆ ಅರ್ಜುನ ಕೋರಿಕೆ ಮತ್ತು ಕೃಷ್ಣನ ವಿಶ್ವರೂಪದ ವಿವರಣೆ. ಅರ್ಜುನನ ಕೋರಿಕೆ 1ರಿಂದ 8ನೇ ಶ್ಲೋಕದವರೆಗೆ. ಸೊ 9ರಿಂದ 31 ಏನಾಗುತ್ತೆ, ಭಗವಂತ ವಿಶ್ವರೂಪವನ್ನು ತೋರಿಸ್ತಾನೆ. ಅದನ್ನು ಸಂಜೆಯ ಧೃತರಾಷ್ಟ್ರನಿಗೆ ಅದನ್ನು ವರದಿ ಮಾಡ್ತಾನೆ, ಅದನ್ನು ಹೇಳ್ತಾನೆ ಅವನು. ಸೊ ಕೊನೆಗೆ 3ನೇ ಅಧ್ಯಾಯ 3ನೇ ವಿಭಾಗದಲ್ಲಿ 32ರಿಂದ 34 ನಾನೇ ಕಾಲ, ಅಲ್ಲಿಗೆ ವಿಶ್ವರೂಪನ ಅರ್ಥನ ಮುಗಿಯುತ್ತೆ. ಭಗವಂತ ಹೇಳ್ತಾನೆ ನಾನೇ ಕಾಲ. ಸೊ ನಾನೇ ಕಾಲ ಅಂದ್ಬಿಟ್ಟು ಭಗವಂತನ 10ನೇ ಅಧ್ಯಾಯದಲ್ಲೂ ಕೂಡ ಹೇಳಿದ್ದ. ಸೊ ನನ್ನ ಸಾಧನವಾಗು, ನೀನು ನಿಮಿತ್ತ ಮಾತ್ರ ಸಾಧನವಾಗು ಅಂದ್ಬಿಟ್ಟು. ಸೊ ಈಗ ಅರ್ಜುನನಿಗೆ ಸಂಪೂರ್ಣ ಹೆದರ್ಬಿಟ್ಟಿರ್ತಾನೆ ಅರ್ಜುನ ಈ ವಿಶ್ವರೂಪವನ್ನು ನೋಡಿ. ಯಾಕಂದ್ರೆ ಭಕ್ತನಿಗೆ ಈ ವಿಶ್ವರೂಪ ಬೇಕಾಗಿಲ್ಲ, ಸಂಪೂರ್ಣ ಹೆದರ್ಕೊಂಡ್ಬಿಟ್ಟಿರ್ತಾನೆ. ಸೊ ಕೃಷ್ಣನಿಗೆ ಪ್ರಾರ್ಥನೆಗಳು ಸಲ್ಲಿಸ್ತಾನೆ. ನಂತರ ತಾನು ಇಷ್ಟು ದಿನ ಕೃಷ್ಣನನ್ನು ನಾನು ಸಖ ಅಂದ್ಕೊಂಡು ಏನೇನೋ ಮಾತುಗಳೆಲ್ಲ ಆಡ್ಬಿಟ್ಟಿದ್ದೆ, ಅದೆಲ್ಲವನ್ನು ಕ್ಷಮಿಸು ನನ್ನ ಅಂತ ಕೇಳ್ಕೊತಾನೆ. ನಂತರ ಶುದ್ಧ ಭಕ್ತರು ಕೇವಲ ಭಗವಂತನ 2 ತೋಳುಗಳ ಪರಮ ರೂಪವನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದರಿಂದ ಅದು ಮಾತ್ರ ಸಿಗುತ್ತೆ. ಈ ವಿಶ್ವರೂಪದ ದರ್ಶನ ಬಹಳ ಕಷ್ಟ, ಯಾರಿಗೂ ಸಿಗೋದು ಇಲ್ಲ, ಮತ್ತು ಇದು ಶಾಶ್ವತವೂ ಅಲ್ಲ, ಇದು ಕೇವಲ ಮೊಮೆಂಟರಿ ಅಷ್ಟೇ ಇದು. ಸೊ ಈಗ ಶ್ಲೋಕವನ್ನು ಮುಂದುವರಿಸ್ಕೊಂಡು ಹೋಗೋಣ. ಮೊದಲನೇ ಶ್ಲೋಕ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ಈಗ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದ್ರೆ ಮುಂದುವರ್ಸೋಣ. ವಿಶ್ವರೂಪ ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮಹೋ ಅಯಂ ವಿಗತೋ ಮಮ. ಯಾರು ಓದ್ತೀರಾ? ಅನುವಾದ ಮತ್ತು ಭಾವಾರ್ಥ ಹ್ಯಾಂಡ್ ರೈಸ್ ಮಾಡಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಅನುವಾದ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ. ಇದರಿಂದ ನನ್ನ ಮೋಹವು ನಾಶವಾಗಿದೆ. ಭಾವಾರ್ಥ. ಕೃಷ್ಣನು ಎಲ್ಲ ಕಾರಣಗಳ ಕಾರಣ ಎನ್ನುವುದನ್ನು ಈ ಅಧ್ಯಾಯವು ತೋರಿಸುತ್ತದೆ. ಭೌತಿಕ ಲೋಕಗಳು ಮಹಾವಿಷ್ಣುವಿನಿಂದ ಹೊರಸೂಸುತ್ತವೆ. ಮಹಾವಿಷ್ಣುವಿಗೆ ಸಹ ಕೃಷ್ಣನು ಕಾರಣನು. ಕೃಷ್ಣನು ಒಂದು ಅವತಾರವಲ್ಲ, ಅವನು ಎಲ್ಲ ಅವತಾರಗಳ ಮೂಲ. ಹಿಂದಿನ ಅಧ್ಯಾಯದಲ್ಲಿ ಇದನ್ನು ಸಂಪೂರ್ಣವಾಗಿ ವಿವರಿಸಿದೆ. ಈಗ ಅರ್ಜುನನ ಮಟ್ಟಿಗೆ ಅವನು ತನ್ನ ಮೋಹವು ಕೊನೆಗೊಂಡಿತು ಎಂದು ಹೇಳುತ್ತಾನೆ. ಎಂದರೆ ಈಗ ಅರ್ಜುನನು ಕೃಷ್ಣನು ಕೇವಲ ಒಬ್ಬ ಮನುಷ್ಯ, ತನ್ನ ಸ್ನೇಹಿತ ಎಂದು ಯೋಚಿಸುವುದಿಲ್ಲ. ಅವನು ಎಲ್ಲ ವಸ್ತುಗಳ ಮೂಲ ಎಂದು ಕಾಣುತ್ತಾನೆ. ಅರ್ಜುನನಿಗೆ ಬಹುಮಟ್ಟಿಗೆ ಜ್ಞಾನೋದಯವಾಗಿದೆ. ತನಗೆ ಕೃಷ್ಣನಂತಹ ಮಹಾನ್ ಸ್ನೇಹಿತನಿದ್ದಾನೆ ಎಂದು ಅವನಿಗೆ ಸಂತೋಷ. ಆದರೆ ತಾನು ಕೃಷ್ಣನನ್ನು ಎಲ್ಲ ವಸ್ತುಗಳ ಮೂಲ ಎಂದು ಒಪ್ಪಿಕೊಂಡರೂ ಇತರರು ಒಪ್ಪಿಕೊಳ್ಳದೆ ಹೋಗಬಹುದು. ಆದುದರಿಂದ ಎಲ್ಲರಿಗೂ ಕೃಷ್ಣನ ದೈವತ್ವವು ಸ್ಪಷ್ಟವಾಗುವಂತೆ ಈ ಅಧ್ಯಾಯದಲ್ಲಿ ಅವನು ಕೃಷ್ಣನಿಗೆ ತನ್ನ ವಿಶ್ವರೂಪವನ್ನು ತೋರಿಸುವಂತೆ ಪ್ರಾರ್ಥಿಸುತ್ತಾನೆ.
ವಾಸ್ತವವಾಗಿ ಕೃಷ್ಣನ ವಿಶ್ವರೂಪವನ್ನು ಕಂಡವನು ಅರ್ಜುನನಂತೆ ಹೆದರಿಕೊಳ್ಳುತ್ತಾನೆ. ಆದರೆ ಕೃಷ್ಣನು ಎಷ್ಟು ಕರುಣಾಳು ಎಂದರೆ ವಿಶ್ವರೂಪವನ್ನು ತೋರಿಸಿ ತನ್ನ ಮೂಲ ರೂಪಕ್ಕೆ ಹಿಂದಿರುಗುತ್ತಾನೆ. ಕೃಷ್ಣನು ತಾನು ಮಾತನಾಡುತ್ತಿರುವುದು ಅರ್ಜುನನ ಪ್ರಯೋಜನಕ್ಕಾಗಿ ಎಂದು ಹಲವು ಬಾರಿ ಹೇಳಿದ್ದಾನೆ. ಅರ್ಜುನನು ಇದನ್ನು ಒಪ್ಪುತ್ತಾನೆ. ತನಗೆ ಇದೆಲ್ಲ ಆಗುತ್ತಿರುವುದು ಕೃಷ್ಣನ ಕೃಪೆಯಿಂದ ಎಂದು ಅರ್ಜುನನು ಒಪ್ಪಿಕೊಳ್ಳುತ್ತಾನೆ. ಕೃಷ್ಣನು ಎಲ್ಲ ಕಾರಣಗಳ ಕಾರಣನು ಮತ್ತು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪರಮಾತ್ಮನಾಗಿ ನೆಲೆಸಿದ್ದಾನೆ ಎನ್ನುವುದು ಈಗ ಅವನ ದೃಢ ನಂಬಿಕೆ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಹೀಗೆ ಅರ್ಜುನನಿಗೆ ಈಗ ಜ್ಞಾನೋದಯ ಆಗಿದೆ. ಸರ್ವ ಕಾರಣ ಕೃಷ್ಣ, ಎಲ್ಲ ಕಾರಣಗಳಿಗೆ ಕೃಷ್ಣನೇ ಕಾರಣ. ಸೊ ಮಹಾವಿಷ್ಣುವಿಗೆ ಕೂಡ ಕೃಷ್ಣನೇ ಮಹಾವಿಷ್ಣುವಿನ ಅವತಾರಕ್ಕೂ ಕೂಡ ಪುರುಷ ಅವತಾರ ಮಹಾವಿಷ್ಣು, ಅವನು ಕೂಡ ಕೃಷ್ಣನಿಂದನೇ ಎಕ್ಸ್ಪ್ಯಾನ್ಷನ್ ಆಗಿರುತ್ತು. ಸೊ ಈಗ ಅರ್ಜುನನಿಗೆ ಜ್ಞಾನೋದಯ ಆಗಿದೆ. ಸೊ ಆದರೆ ನಾನೇನೋ ಒಪ್ಕೊಂಡ್ಬಿಟ್ಟಿದ್ದೀನಿ, ನಂಗೆ ಅರ್ಥ ಆಗಿದೆ. ಮಿಕ್ಕ ಜನಗಳು, ಮುಂದೆ ಬರುವ ಜನಗಳು ಅವ್ರಿಗೆ ಅವರು ಒಪ್ಕೊಳ್ಳದೆ ಹೋಗ್ಬೋದು. ಅದರಿಂದ ಒಂದು ಪ್ರೂಫ್ ಮಾಡಿಟ್ಟು ಬಿಡೋಣ ಅಂದ್ಬಿಟ್ಟು ಅದರಿಂದ ಎಲ್ಲರಿಗೂ ಕೃಷ್ಣನೇ ಭಗವಂತ ಸ್ಪಷ್ಟವಾಗಿ ಈ ಅಧ್ಯಾಯದಲ್ಲಿ ತನ್ನ ವಿಶ್ವರೂಪವನ್ನು ತೋರಿಸಿ, ಯಾರು ವಿಶ್ವರೂಪವನ್ನು ತೋರಿಸ್ತಾರೆ ಅವರೇ ಭಗವಂತ ಅಂತ ಮುಂದೆ ಅವರಿಗೆ ನಾವು ಪ್ರೂಫ್ ಅನ್ನು ಕೇಳಬಹುದು, ಮುಂದೆ ಬರುವ ಜನಾಂಗದವರು. ಆದ್ರೆ ಆ ಕಾರಣದಿಂದಾಗಿ ಅರ್ಜುನ ಈ ಪ್ರಶ್ನೆಯನ್ನು ಕೇಳ್ತಾನೆ. ಆದ್ರೆ ಇದು ವಿಶ್ವರೂಪ ತುಂಬಾ ಹೆದರಿಕೊಳ್ತಾನೆ, ಇವನು ಅರ್ಜುನನೇ ಹೆದರ್ಕೊಳ್ತಾನೆ. ಸೊ ನಮ್ಮಂತವರ ಪಾಡೇನು? ಅದರಿಂದ ಕೃಷ್ಣ ತುಂಬಾ ಉದಾರಿ, ಅವನು ತುಂಬಾ ಒಂದು ಕರುಣಾಳು. ಮತ್ತು ಅವನೇನ್ ಮಾಡ್ತಾನೆ, ವಿಶ್ವರೂಪವನ್ನು ತೋರಿಸ್ಬಿಟ್ಟು ಅರ್ಜುನನಿಗೆ ಮತ್ತೆ ತನ್ನ 2 ಭುಜಗಳ ರೂಪವನ್ನು ತೋರಿಸಿ ಅವನಿಗೆ ಕೃಪೆ ಮಾಡ್ತಾನೆ. ಸೊ ಕೃಷ್ಣನು ಎಲ್ಲ ಕಾರಣಗಳ ಕಾರಣ. ಶ್ಲೋಕ 2. ಭವ ಅಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶ ಮಯಾ ತ್ವತ್ತಃ ಕಮಲಾಪತ್ರಾಕ್ಷ ಮಹಾತ್ಯಾಮಪಿ ಚಾವ್ಯಯಂ. ಓದಿ ಮಾತಾಜಿ, ಹನುಮಂತ ಪ್ರಭುಜಿ ಓದಿ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಹರೇ ಕೃಷ್ಣ ಪ್ರಭುಜಿ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು ಎಂದು ಕೊನೆಯಾಗದ ನಿನ್ನ ವೈಭವವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ. ಅರ್ಜುನನು ತನ್ನ ಸಂತೋಷದಲ್ಲಿ ಶ್ರೀಕೃಷ್ಣನನ್ನು ಕಮಲ ನೇತ್ರ, ಕೃಷ್ಣನ ಕಣ್ಣುಗಳು ಕಮಲದ ದಳಗಳಂತೆ ಕಾಣುತ್ತವೆ ಎಂದು ಕರೆಯುತ್ತಾನೆ. ಶ್ರೀಕೃಷ್ಣನು ಇಂದಿನ ಒಂದು ಅಧ್ಯಾಯದಲ್ಲಿ ಅಹಂ ಕೃಷ್ಣಶ್ಚ ಜಗತ ಪ್ರಭಾವ ಕಾಲ ಯಸ್ತಾತ, ಈ ಇಡೀ ಭೌತಿಕ ಅಭಿವ್ಯಕ್ತಿಯು ಕಾಣಿಸುವುದಕ್ಕೆ ಮತ್ತು ಅದೃಶ್ಯವಾಗುವುದಕ್ಕೆ ನಾನು ಮೂಲ ಎಂದು ಭರವಸೆ ನೀಡಿದ್ದಾನೆ. ಅರ್ಜುನನು ಇದನ್ನು ಪ್ರಭುವಿನಿಂದ ವಿವರವಾಗಿ ಕೇಳಿದ್ದಾನೆ. ಶ್ರೀಕೃಷ್ಣನು ಎಲ್ಲಾ ವಸ್ತುಗಳು ಕಾಣಿಸಿಕೊಳ್ಳುವುದಕ್ಕೆ ಮತ್ತು ಮಾಯವಾಗುವುದಕ್ಕೆ ಮೂಲವಾದರೂ ಅವನು ಅವುಗಳಿಂದ ದೂರ ಉಳಿದಿದ್ದಾನೆ ಎಂದು ಅರ್ಜುನನಿಗೆ ತಿಳಿದಿದೆ. 9ನೇ ಅಧ್ಯಾಯದಲ್ಲಿ ಪ್ರಭು ಹೇಳಿದಂತೆ ಆತನು ಸರ್ವವ್ಯಾಪಿ, ಆದರೆ ಆತನೇ ವ್ಯತಿಶ ಎಲ್ಲೆಲ್ಲಿಯೂ ಇರುವುದಿಲ್ಲ. ಇದು ಶ್ರೀಕೃಷ್ಣನ ಊಹಾತೀತ ಸಂಪತ್ತು. ಇದು ತನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ಅರ್ಜುನನು ಒಪ್ಪಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಸೊ ಈಗ ಕೃಷ್ಣ ತುಂಬಾ ಅರ್ಜುನ ತುಂಬಾ ಸಂತೋಷದಲ್ಲಿ ಮತ್ತು ಭಗವಂತನನ್ನು ತುಂಬಾ ಒಂದು ಉಚ್ಚ ಸ್ಥಾನದಲ್ಲಿ ಇಟ್ಟು ಅವನನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ. ಕೃಷ್ಣನನ್ನು ಕಮಲನೇತ್ರನೇ ಅಂತ ಕರಿತಾ ಇದ್ದಾನೆ. ಕೃಷ್ಣನ ಕಣ್ಣುಗಳು ನಾವೆಲ್ಲ ನೋಡಿದ್ವಿ, ಕಮಲ ನೇತ್ರಗಳಂತ ಕಾಣಿಸುತ್ತೆ, ಕಮಲದ ದಳಗಳಂತ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಅರ್ಜುನ ಕೃಷ್ಣನನ್ನು ಸಂಬೋಧನೆ ಮಾಡ್ತಾನೆ. ಸೊ ಅರ್ಜುನನಿಗೆ ಈಗ ಸರಿಯಾಗಿ ಚೆನ್ನಾಗಿ ಗೊತ್ತಾಗಿದೆ, ಇಡೀ ಭೌತಿಕ ಅಭಿವ್ಯಕ್ತಿಯು ಕಾಣಿಸುವುದಕ್ಕೆ ಮತ್ತು ಅದೃಶ್ಯವಾಗುವುದಕ್ಕೆ ಭಗವಂತನೇ ಕಾರಣ. ಭಗವಂತನೇ ಕಾರಣ ಅಂದ್ರೆ ಭಗವಂತನೇ ಮೂಲ. ಆಕ್ಚುಲಿ ಕಾರಣ ನಾವುಗಳು. ಸೊ ನಾವು ಭಗವಂತನಲ್ಲಿ ನಾವು ಐಹಿಕ ವಸ್ತುಗಳ ಮೇಲೆ ಒಂದು ಯಜಮಾನಿತ್ವಕೆಯನ್ನು ನಾವು ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಅದಕ್ಕೋಸ್ಕರ ನಮಗೋಸ್ಕರ ಭಗವಂತ ಅದನ್ನು ಈ ಐಹಿಕ ಜಗತ್ತನ್ನು ಕ್ರಿಯೇಟ್ ಮಾಡಿದ್ದಾನೆ. ಇಲ್ದಿರಿ ಈ ಐಹಿಕ ಜಗತ್ತಿನ ಅವಶ್ಯಕತೆನೇ ಇಲ್ಲ. ಇದು ಜೈಲ್. ಆಕ್ಚುಲಿ ಈ ಜೈಲನ್ನು ಕೈದಿಗಳಿಗಾಗಿ ಕ್ರಿಯೇಟ್ ಮಾಡಲಾಗಿದೆ. ಇಲ್ಲದ್ರೆ ಗೌರ್ಮೆಂಟ್ಗೆ ಜೈಲ್ ಕ್ರಿಯೇಟ್ ಮಾಡೋಕ್ಕೆ ಇಷ್ಟನೂ ಇಲ್ಲ, ಅದು ಅವಶ್ಯಕತೆನೂ ಇಲ್ಲ. ರಾಜ್ಯದ ಸಂಪತ್ತನ್ನು ಕೈದಿಗಳಿಗೆ ಯಾಕೋಸ್ಕರ ಒಂದು ಬಿಲ್ಡಿಂಗ್ ಕಟ್ಟಿ ಹಾಕ್ಬಿಡ್ಬೇಕಲ್ವಾ? ಸೊ ಅದರ ಅವಶ್ಯಕತೆ ಇಲ್ಲ. ಆದ್ರೆ ಬೇಕಾಗತ್ತೆ. ಯಾಕಂದ್ರೆ ಕಾನೂನನ್ನು ಒಪ್ಪಿಕೊಳ್ಳದ ಜನಗಳು ಇರ್ತಾರೆ, ಅವ್ರಿಗೋಸ್ಕರ ಜೈಲು ಬೇಕಾಗತ್ತೆ. ಸೊ ನಾವು ಕೂಡ ಅದೇ ತರ ಕೃಷ್ಣನ ಕಾನೂನನ್ನು ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಕೃಷ್ಣನನ್ನು ಬಿಟ್ಟು ನಾವು ಎಂಜಾಯ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಅದಕ್ಕೋಸ್ಕರ
ನಮಗೋಸ್ಕರ ಈ ಐಹಿಕ ಜಗತ್ತನ್ನು ಮಾಡಲಾಗಿದೆ. ಇದೆಲ್ಲವೂ ಕೂಡ ಕೃಷ್ಣನ ಊಹಾತೀತ ಸಂಪತ್ತು ಅಂತ ಭಗವಂತ ಒಪ್ಕೊಳ್ತಾನೆ. ಶ್ಲೋಕ 3. ಏವಮೇತದ್ ಯಥಾ ತ್ವಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ವರ್ಯಂ ಪರುಷೋತ್ತಮ. ಅನುವಾದ ಮತ್ತು ಪ್ರಾವಾರ್ಥ ಓದಿ. ಸೌಮ್ಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಮ ಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ನಿನ್ನನ್ನು ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತಾನು ಸ್ವಯಂ ಅಂಶದಿಂದ ಭೌತಿಕ ಜಗತ್ತನ್ನು ಪ್ರವೇಶಿಸುವುದರಿಂದ ಈ ವಿಶ್ವದ ಅಭಿವ್ಯಕ್ತಿಯು ಸಾಧ್ಯವಾಗಿದೆ ಮತ್ತು ಅದು ಸಾಗುತ್ತಿದೆ ಎಂದು ಪ್ರಭು ಹೇಳಿದನು. ಅರ್ಜುನನ ಮಟ್ಟಿಗೆ ಹೇಳುವುದಾದರೆ ಕೃಷ್ಣನ ಮಾತುಗಳು ಅವನಿಗೆ ಸ್ಫೂರ್ತಿಯನ್ನು ಕೊಟ್ಟಿವೆ. ಆದರೆ ಮುಂದೆ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಯೋಚಿಸುವವರನ್ನು ಒಪ್ಪಿಸಲು ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ನೋಡಲು ಅಪೇಕ್ಷಿಸುತ್ತಾನೆ. ಕೃಷ್ಣನು ವಿಶ್ವದಿಂದ ಬೇರೆಯಾದರೂ ಅವನು ಅದರೊಳಗಿಂದ ಹೇಗೆ ಕಾರ್ಯನಿರ್ವಹಿಸುತ್ತಾನೆ ಎಂದು ಕಾಣಲು ಬಯಸುತ್ತಾನೆ. ಅರ್ಜುನನು ಕೃಷ್ಣನನ್ನು ಪುರುಷೋತ್ತಮ ಎಂದು ಸಂಬೋಧಿಸುವುದು ಅರ್ಥವತ್ತಾಗಿದೆ. ಪ್ರಭುವು ದೇವೋತ್ತಮ ಪರಮಪುರುಷ. ಆತನು ಅರ್ಜುನನಲ್ಲಿಯೇ ಇದ್ದಾನೆ. ಆದುದರಿಂದ ಅವನಿಗೆ ಅರ್ಜುನನ ಅಪೇಕ್ಷೆಯೂ ತಿಳಿದಿದೆ. ಅರ್ಜುನನಿಗೆ ಕೃಷ್ಣನನ್ನು ಅವನ ಕೃಷ್ಣ ರೂಪದಲ್ಲಿ ಕಾಣುವುದರಲ್ಲಿಯೇ ಸಂಪೂರ್ಣ ತೃಪ್ತಿ ಇದೆ. ಆದುದರಿಂದ ಆತನ ವಿಶ್ವರೂಪವನ್ನು ನೋಡಲು ವಿಶೇಷವಾದ ಆಸೆ ಇಲ್ಲ. ಇದನ್ನು ಕೃಷ್ಣನು ತಿಳಿಯಬಲ್ಲ. ಇತರರಿಗೆ ಮನದಟ್ಟು ಕೊಡುವುದಕ್ಕಾಗಿ ಅರ್ಜುನನು ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ ಎಂದು ಪ್ರಭುವಿಗೆ ಗೊತ್ತು. ಅರ್ಜುನನಿಗೆ ತನ್ನ ನಂಬಿಕೆಯು ದೃಢವಾಗಬೇಕೆಂದು ವೈಯಕ್ತಿಕ ಆಸೆಯೇನೂ ಇರಲಿಲ್ಲ. ಒಂದು ಪ್ರಮಾಣವನ್ನು ಸ್ಥಾಪಿಸಲು ಅರ್ಜುನನು ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ ಎಂದು ಕೃಷ್ಣನಿಗೆ ತಿಳಿದಿದೆ. ಏಕೆಂದರೆ ಭವಿಷ್ಯದಲ್ಲಿ ತಾವು ದೇವರ ಅವತಾರಗಳೆಂದು ಹೇಳಿಕೊಳ್ಳುವ ಮೋಸಗಾರರು ಅನೇಕರು ಬರುವುದಾಗಿತ್ತು. ಆದುದರಿಂದ ಜನರು ಎಚ್ಚರಿಕೆಯಿಂದಿರಬೇಕು. ತಾನು ಕೃಷ್ಣ ಎಂದು ಹೇಳಿಕೊಳ್ಳುವವನು ತನ್ನ ಹೇಳಿಕೆಯನ್ನು ಜನರಿಗೆ ಮನದಟ್ಟು ಮಾಡಿಕೊಡಲು ತನ್ನ ವಿಶ್ವರೂಪವನ್ನು ತೋರಿಸಲು ಸಿದ್ಧನಾಗಿರಬೇಕು. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ, ಸೊ ಅರ್ಜುನನಿಗೆ ಅದರಲ್ಲಿ ಕೃಷ್ಣನ ವಿಶ್ವರೂಪವನ್ನು ನೋಡೋ ಯಾವ ಆತ ದೊಡ್ಡ ಆಸಕ್ತಿ ಏನಿಲ್ಲ. ಆದರೆ ಕೃಷ್ಣನಿಗೆ ಬೇರೆಯವರಿಗಾಗಿ ಮನದಟ್ಟು ಮಾಡಿಕೊಳ್ಳೋ ನಮ್ಮಂಥ ಕಲಿಯುಗದ ಮಂದಾತು ಜನಗಳಿದ್ದಾವರಲ್ಲ, ಅಂಥವ್ರಿಗೋಸ್ಕರ ಮನದಟ್ಟು ಮಾಡೋ ರಾಕ್ಷಸಿ ಸ್ವಭಾವದ ಜನಗಳು ಕಲಿಯುಗದಲ್ಲಿ ಇರ್ತಾರೆ. ಸೊ ಅಂಥವರಲ್ಲೇ ಒಬ್ಬರಿಬ್ಬರು ಹುಟ್ಟಾಡ್ಕೊಂಡು ನಾವೇ ದೇವರು ಅಂತ ಕೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಅಂಥವರಿಗೋಸ್ಕರ ಒಂದು ಪ್ರೂಫ್ ಕೊಡ್ಬೇಕಲ್ಲ, ನೀವು ದೇವರಾದರೆ ಕೃಷ್ಣ ವಿಶ್ವರೂಪವನ್ನು ತೋರಿಸಿ ಮೋಸಗಾರರು ಬರ್ತಾರೆ. ಸೊ ಅವ್ರಿಗೋಸ್ಕರ ಈ ವಿಶ್ವರೂಪದ ರಿಕ್ವೆಸ್ಟ್ ಅನ್ನು ಅರ್ಜುನ ಕೃಷ್ಣನ ಮುಂದಿಡ್ತಾನೆ. ಕೃಷ್ಣನಿಗೂ ಗೊತ್ತಿದೆ ಅರ್ಜುನನಿಗೆ ಅದು ನೋಡುವ ಅಷ್ಟೇನು ಆಸಕ್ತಿ ಇಲ್ಲ. ಆದರೂ ಕೂಡ ಮುಂಬರುವ ಜನಾಂಗದವರಿಗೋಸ್ಕರ, ಜನತೆಗೋಸ್ಕರ ಅವನು ಈ ಥರ ಮಾಡ್ತಾ ಇದ್ದ, ಪೀಳಿಗೆಗೋಸ್ಕರ ಅಂದ್ಬಿಟ್ಟು. ಶ್ಲೋಕ 4. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನ ಅವ್ಯಯಂ. ಶಿವಪುತ್ರ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭುಜಿ. ಅನುವಾದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೂ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಭಾವಾರ್ಥ. ಪರಮಪ್ರಭುವಾದ ಕೃಷ್ಣನನ್ನು ಐಹಿಕ ಇಂದ್ರಿಯಗಳಿಂದ ನೋಡಲು, ಕಾಣಲು, ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ಆದರೆ ಯಾರೂ ಪ್ರಾರಂಭದಿಂದಲೂ ಕೃಷ್ಣನ ಪ್ರೇಮಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತರಾಗಿರ್ತಾರೋ ಅವರಿಗೆ ಕೃಷ್ಣನು ತನ್ನನ್ನು ತೋರಿಸಿಕೊಳ್ತಾನೆ. ಪ್ರತಿಯೊಂದು ಜೀವಿಯು ಒಂದು ಆಧ್ಯಾತ್ಮಿಕ ಕಿಡಿ ಮಾತ್ರ. ಆದುದರಿಂದ ಪರಮಪ್ರಭುವನ್ನು ನೋಡುವುದಾಗಲಿ ಅರ್ಥ ಮಾಡಿಕೊಳ್ಳುವುದಾಗಲಿ ಸಾಧ್ಯವಿಲ್ಲ. ಭಕ್ತನಾದ ಅರ್ಜುನನು ತನ್ನ ಊಹಾಪೋಹಗಳ ಶಕ್ತಿಯನ್ನು ಮೆಚ್ಚುವುದಿಲ್ಲ. ಅದರ ಬದಲು ಅವನು ಜೀವಿಯಾಗಿ ತನ್ನ ಮಿತಿಗಳನ್ನು ಒಪ್ಪಿಕೊಳ್ತಾನೆ. ಕೃಷ್ಣನ ಸ್ಥಾನವು ಅಳತೆಗೆ ಮೀರಿದ್ದು. ಇದನ್ನು ಅರ್ಜುನನು ಒಪ್ಪಿಕೊಳ್ಳುತ್ತಾನೆ. ಜೀವಿಗೆ ಅನಂತವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ.
ಎಂದು ಅರ್ಜುನನು ತಿಳಿಯಬಲ್ಲ. ಅನಂತನಾದವನು ತನ್ನನ್ನು ತೋರಿಸಿಕೊಂಡರೆ ಆಗ ಅನಂತನ ಕೃಪೆಯಿಂದ ಅನಂತನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ. ಇಲ್ಲಿ ಯೋಗೀಶ್ವರ ಎನ್ನುವ ಶಬ್ದವು ಬಹಳ ಮಹತ್ವದ್ದು, ಏಕೆಂದರೆ ಪ್ರಭುವಿನ ಶಕ್ತಿಯ ಕಲ್ಪನಾತೀತ ಆದುದರಿಂದ ಅರ್ಜುನನು ಕೃಷ್ಣನ ಕಲ್ಪನಾತೀತ ಕೃಪೆಗೆ ಬೇಡುತ್ತಾನೆ. ಅವನು ಕೃಷ್ಣನಿಗೆ ಅಪ್ಪಣೆ ಮಾಡುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ತನ್ನನ್ನು ಪೂರ್ಣವಾಗಿ ಅರ್ಪಿಸಿಕೊಳ್ಳದಿದ್ದರೆ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗದಿದ್ದರೆ ಕೃಷ್ಣನು ತನ್ನನ್ನು ತೋರಿಸಿಕೊಳ್ಳಬೇಕಾಗಿಲ್ಲ. ಕೇವಲ ತನ್ನ ಊಹಾತ್ಮಕ ಚಿಂತನೆಯ ಶಕ್ತಿಯನ್ನು ನೆಚ್ಚಿದವರಿಗೆ ಕೃಷ್ಣನನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭುಜಿ. ಸೊ ಈ ರೀತಿ ಅರ್ಜುನ ತನ್ನ ಒಂದು ವಿನಯವಾಗಿ ತನ್ನ ರಿಕ್ವೆಸ್ಟ್ ಮಾಡ್ತಾನೆ ಭಗವಂತನಿಗೆ, ಪ್ರಭು ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವ ಆದರೆ ನನಗೆ ನಿನ್ನ ಅಪರಿಮಿತವಾದ ವಿಶ್ವರೂಪವನ್ನು ತೋರಿಸು ಅಂತ ಹೇಳಿ. ಸೊ ಇಲ್ಲಿ ವಿಶ್ವರೂಪವನ್ನು ನೋಡ್ಲಿಕ್ಕೆ ಕೂಡ ಅದನ್ನು ಕೂಡ ಎಲ್ರಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ಕೃಷ್ಣನ ಕೃಪೆಯಿಂದನೇ ನೋಡಬೇಕು. ಕೃಷ್ಣನ 2 ಭುಜಗಳ ರೂಪಗಳನ್ನು ಕೂಡ ಕೃಷ್ಣನ ಕೃಪೆಯಿಂದ ನೋಡಬೇಕು. ಕೃಷ್ಣನ ಯಾವುದೇ ರೂಪ ಇರಲಿ ಅದನ್ನು ಕೃಷ್ಣನ ಕೃಪೆಯಿಂದನೇ ನೋಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವೆಲ್ಲ ಕೂತ್ಕೊಂಡಿಲ್ಲಿ ತಿಳ್ಕೊತಾ ಇದ್ದೀವಿ, ಅದು ಕೂಡ ಕೃಷ್ಣನ ಕೃಪೆಯಿಂದನೇ. ನಮ್ಮ ಬಾಯಲ್ಲಿ ಕೃಷ್ಣ ಅಂತ ಬರ್ತಾ ಇದೆ ನಾಲ್ಗೆ ಮೇಲೆ, ಅದು ಕೂಡ ಕೃಷ್ಣನ ಕೃಪೆಯಿಂದನೇ ಬರ್ತಾ ಇರೋದು. ಇಲ್ಲ ಅಂದ್ರೆ ಎಷ್ಟೋ ಜನಗಳಿಗೆ ಬಾಯಿ ಕೂಡ ಇರೋದಿಲ್ಲ ಕೃಷ್ಣ ಅಂತ ಹೇಳಕ್ಕಲ್ಲ, ಏನು ಮಾತಾಡಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಭಗವಂತ ಬಾಯಿ ಕೊಟ್ಟಿರ್ತಾನೆ, ಆದ್ರೂ ಅವ್ರ ಬಾಯಲ್ಲಿ ರಾಮಕೃಷ್ಣ ಅಂತ ಎಂದೂ ಬರೋದೇ ಇಲ್ಲ. ಅವ್ರ ಬಾಯಲ್ಲಿ ಬೇರೆ ಎಲ್ಲ ಬರುತ್ತೆ, ರಾಮಕೃಷ್ಣ ಅಂತ ಹೇಳಿ. ಅದು ಕೂಡ ಕೃಷ್ಣನ ಕೃಪೆಯಿಂದನೇ. ಆ ಕೃಷ್ಣನ ಕೃಪೆ ಯಾವಾಗ ಬರುತ್ತೆ, ನಾವು ಯಾವಾಗ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಆವಾಗ ನಮ್ಗೆ ಕೃಷ್ಣ ಅದಕ್ಕೆ ಸರಿಯಾದ ಬುದ್ಧಿಯೋಗವನ್ನು ಕೊಡ್ತಾನೆ. ಅದು ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ್ವಿ, ದದಾಮಿ ಬುದ್ಧಿಯೋಗಂ ಅಂತ ಭಗವಂತ ಹೇಳಿದ್ದಾನೆ. ಯಾವಾಗ ನಾವು ಭಗವಂತನ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತೇವೆ ಆವಾಗ ಭಗವಂತ ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ, ಅಂದ್ರೆ ದಾರಿ ಮತ್ತು ಶಕ್ತಿ, ಸರಿಯಾದ ಗುರು ಎಲ್ಲವನ್ನೂ ಕೊಡ್ತಾನೆ. ಆದ್ರಿಂದ ನಮ್ಮ ಶಕ್ತಿಯ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಕೇವಲ ಒಂದು ಕಿಡಿ ಮಾತ್ರ. ಸೊ ನಾವು ಎಷ್ಟು ಕೃಷ್ಣನ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಸೊ ಕೃಷ್ಣನ ಶಕ್ತಿ ಏನಿದೆ ಅದು ಕಲ್ಪನೆಗಳಿಗೆ ಅತೀತವಾದದ್ದು. ಕೃಷ್ಣನ ವಿಭೂತಿಗಳು ಕಲ್ಪನೆಗೆ ಅತೀತವಾದದ್ದು. ಸೊ ಅದರಿಂದ ಅರ್ಜುನ ಇಲ್ಲಿ ಕೇವಲ ಕೃಪೆಗಾಗಿ ಬೆಳ್ತಾ ಇದ್ದಾನೆ. ಕೃಪೆ ಇಲ್ದಿರೆ ಸಿಗೋದಿಲ್ಲ. ಅದರಿಂದ ಭಗವಂತನ ಕೃಪೆಗಾಗಿ ಅರ್ಜುನ ಕೇಳ್ಕೊತಾ ಇದ್ದಾನೆ. ಶ್ಲೋಕ 5 ಇಲ್ಲಿವರೆಗೂ ಅರ್ಜುನನ ಒಂದು ರಿಕ್ವೆಸ್ಟ್ ಆಯಿತು. ಈಗ ಶ್ಲೋಕ 5ರಿಂದ ಭಗವಂತ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಶ್ರೀ ಭಗವಾನ್ ಉವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋ ಅಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ದೇವೋತ್ತಮ ಪರಮ ಪುರುಷನು ಹೇಳಿ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಯಾರು ಓದ್ತೀರಾ? ಹರೇ ಕೃಷ್ಣ ಪೂಜೆಗೆ ಓದಿ ಮಾತೆ ಸೌಮ್ಯ ಮಾತಾಜಿ. ಶ್ರೀಲ ಪ್ರಭುಪಾದರಿಂದ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪೃಥೆಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು ಕೋಟ್ಯಂತರ ವಿವಿಧ ದಿವ್ಯ ಮತ್ತು ಬಹುವರ್ಣೀಯ ರೂಪಗಳನ್ನು ನೋಡು. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ವಿಶ್ವರೂಪವು ಒಂದು ಅಲೌಕಿಕ ರೂಪ, ಆದರೂ ಅದು ವಿಶ್ವದ ಅಭಿವ್ಯಕ್ತಿಗಾಗಿಯೇ ಪ್ರಕಟವಾಗಿದೆ. ಆದುದರಿಂದ ಅದು ಈ ಭೌತಿಕ ಪ್ರಕೃತಿಯ ಅನಿತ್ಯ ಕಾಲಕ್ಕೆ ಒಳಪಟ್ಟಿದೆ. ಅರ್ಜುನನು ಈ ವಿಶ್ವರೂಪವನ್ನು ನೋಡಲು ಬಯಸುತ್ತಾನೆ. ಭೌತಿಕ ಪ್ರಕೃತಿಯು ಪ್ರಕಟಿತವೂ ಮತ್ತು ಅಪ್ರಕಟಿತವೂ ಆಗಿರುವಂತೆ ಕೃಷ್ಣನ ಈ ವಿಶ್ವರೂಪವು ಪ್ರಕಟಿತ ಮತ್ತು ಅಪ್ರಕಟಿತ. ಅದು ಕೃಷ್ಣನ ಇತರ ಸ್ವರೂಪಗಳಂತೆ ಆಧ್ಯಾತ್ಮಿಕ ಗಗನದಲ್ಲಿ ಶಾಶ್ವತವಾಗಿ ನೆಲೆಸಿರುವುದಿಲ್ಲ. ಭಕ್ತನ ಮಟ್ಟಿಗೆ ಹೇಳುವುದಾದರೆ ಅವನು ವಿಶ್ವರೂಪವನ್ನು ನೋಡಲು ಕಾತರನಾಗಿರುವುದಿಲ್ಲ. ಆದರೆ ಅರ್ಜುನನು ಕೃಷ್ಣನನ್ನು ಈ ರೀತಿಯಲ್ಲಿ ಕಾಣಲು ಬಯಸಿದುದರಿಂದ ಕೃಷ್ಣನು ಈ ರೂಪವನ್ನು ತೋರುತ್ತಾನೆ. ಸಾಮಾನ್ಯ ಮನುಷ್ಯನು ಈ ವಿಶ್ವರೂಪವನ್ನು ನೋಡಲಾರ. ನೋಡುವ ಶಕ್ತಿಯನ್ನು ಕೃಷ್ಣನೇ ಕೊಡಬೇಕು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಸೊ ಈ ವಿಶ್ವರೂಪವು ಕೂಡ ಒಂದು ಅಲೌಕಿಕವಾದ ರೂಪ. ಇದು ಕೇವಲ ವಿಶ್ವದ ಅಭಿವ್ಯಕ್ತಿಗಾಗಿ ಪ್ರಕಟವಾಗಿದೆ ಮತ್ತು ಇದು ಪರ್ಮನೆಂಟ್ ಅಲ್ಲ ಇದು. ಸೊ ಎಲ್ಲ ಭಗವಂತನ ಎಲ್ಲ ರೂಪಗಳು ಪರ್ಮನೆಂಟ್. ಇದು ನಾರಾಯಣ ಅವತಾರ ಆಗಿರ್ಬೋದು, ನರಸಿಂಹ ಅವತಾರ, ಎಲ್ರಿಗೂ ಕೂಡ ಅವರದೇ ಆದ ವೈಕುಂಠ ಲೋಕಗಳಿವೆ. ಆದರೆ ಈ ವಿಶ್ವರೂಪಕ್ಕೆ ಯಾವುದೇ ಲೋಕವೇ ಇಲ್ಲ. ಇದು ಕೇವಲ ಟೆಂಪ್ರರಿಯಾಗಿ ಒಂದು ಅನಿತ್ಯ ಕಾಲ. ಸೊ ಹೇಗೆ ಈ ಭೌತಿಕ ಪ್ರಕೃತಿ ಹೇಗೆ ಅನಿತ್ಯವೋ ಈ ಭೌತಿಕ ಇದೇನಿದೆ ವಿಶ್ವರೂಪ ಕೂಡ ಇದು ಕೇವಲ ಟೆಂಪ್ರರಿ. ಇದು ಕೇವಲ ಅರ್ಜುನನಿಗೆ ತೋರಿಸ್ಲಿಕ್ಕೋಸ್ಕರ ಮಾಡಿರೋದು.
ಅಷ್ಟೇ. ಅದರಿಂದ ಸಾಮಾನ್ಯ ಮನುಷ್ಯರಿಗೆ ಈ ವಿಶ್ವರೂಪ ಕಾಣಿಸೋದಿಲ್ಲ. ಎಷ್ಟೋ ದೇವಾನುದೇವತೆಗಳು ಕೂಡ ಕಾಣಿಸೋದಿಲ್ಲ. ಸಾಮಾನ್ಯ ಮನುಷ್ಯರು ಬಿಡಿ, ದೇವಾನುದೇವತೆಗಳಿಗೆ ಕೂಡ ಕಾಣಿಸೋದಿಲ್ಲ ಈ ವಿಶ್ವರೂಪ. ಸೊ ಅದರಿಂದ ಅದನ್ನು ಕೂಡ ಕೃಷ್ಣನ ಕೃಪೆಯಿಂದಲೇ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಓದ್ತೀರಾ? ಓದಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದವರಿಗೆ ಜಯವಾಗಲಿ. ಅನುವಾದ. ಭರತ ವಂಶಜರಲ್ಲಿ ಶ್ರೇಷ್ಠನೇ, ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ನೋಡು. ಈವರೆಗೆ ಯಾರು ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಭಾವಾರ್ಥ. ಅರ್ಜುನನು ಕೃಷ್ಣನ ಆತ್ಮೀಯ ಸ್ನೇಹಿತನಾಗಿ ವಿದ್ವಾಂಸರಲ್ಲಿ ಬಹು ಮುಂದುವರಿದವನಾದರೂ ಅವನಿಗೆ ಕೃಷ್ಣನ ವಿಷಯವಾಗಿ ಎಲ್ಲವನ್ನು ತಿಳಿಯಲು ಸಾಧ್ಯವಾಗಿರಲಿಲ್ಲ. ಮನುಷ್ಯರು ಈ ಎಲ್ಲ ರೂಪಗಳನ್ನು ಮತ್ತು ಅಭಿವ್ಯಕ್ತಿಗಳನ್ನು ಕೇಳಿಲ್ಲ ಮತ್ತು ಕಂಡಿಲ್ಲ ಎಂದು ಇಲ್ಲಿ ಹೇಳಿದೆ. ಈಗ ಕೃಷ್ಣನು ಈ ಆಶ್ಚರ್ಯಕರ ರೂಪಗಳನ್ನು ತೋರಿಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತೆ, ಧನ್ಯವಾದಗಳು. ಸೊ ಈ ರೂಪ ಯಾರಿಗೂ ಕಂಡಿಲ್ಲ, ಯಾರಿಗೂ ಕೇಳಿಲ್ಲ. ಅರ್ಜುನ ಕೃಷ್ಣನ ಆತ್ಮೀಯ ಸ್ನೇಹಿತ ಮತ್ತು ಸಖ ಕೂಡ. ಆದರೂ ಕೂಡ ಅವನಿಗೆ ಕೃಷ್ಣನ ಬಗ್ಗೆ ಇದೆಲ್ಲ ಎಷ್ಟೋ ವಿಷಯಗಳು ಗೊತ್ತಿಲ್ಲ. ಸೊ ಕೃಷ್ಣ ಹೇಳ್ತಾನೆ, ಈ ಆಶ್ಚರ್ಯಕರವಾದ ರೂಪಗಳನ್ನೆಲ್ಲ ನೋಡು ನೀನು ಇವಾಗ ಅಂತ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶ್ಲೋಕ 7. ಇಹೈಕಸ್ತಂ ಜಗತ್ ಕೃತ್ಸ್ನಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಓದ್ತೀರಾ ಯಾರಾದ್ರೂ? ಓದ್ತೀನಿ ಪ್ರಭುಜಿ. ಓದಿ ಪ್ರಭುಜಿ. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಜನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದು ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿದೆ. ಭಾವಾರ್ಥ. ಒಂದು ಸ್ಥಳದಲ್ಲಿ ಕುಳಿತು ಯಾರು ಇಡೀ ವಿಶ್ವವನ್ನು ಕಾಣಲಾರರು. ಅತ್ಯಂತ ಮುಂದುವರೆದ ವಿಜ್ಞಾನಿಯು ವಿಶ್ವದ ಇತರ ಭಾಗಗಳಲ್ಲಿ ಆಗುತ್ತಿರುವುದನ್ನು ಕಾಣಲಾರ. ಆದರೆ ಅರ್ಜುನನಂತಹ ಭಕ್ತರು ಯಾವುದೇ ಭಾಗದಲ್ಲಿರುವ ಏನನ್ನಾದರೂ ಕಾಣಬಲ್ಲ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳಲ್ಲಿ ಅವನು ಕಾಣಲು ಬಯಸುವ ಏನನ್ನೇ ಆದರೂ ಕಾಣುವ ಶಕ್ತಿಯನ್ನು ಕೃಷ್ಣನು ಅವನಿಗೆ ಕೊಡುತ್ತಾನೆ. ಹೀಗೆ ಕೃಷ್ಣನ ದಯೆಯಿಂದ ಅರ್ಜುನನು ಎಲ್ಲವನ್ನು ಮೇಲೋಗ್ಬೇಕು ಪ್ರಭುಜಿ, ಎಲ್ಲವನ್ನು ನೋಡಬಲ್ಲವನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಸೊ ಈಗ ಕೃಷ್ಣ ಅಪಾರ ಕೃಪೆಯಿಂದ ಅರ್ಜುನನಿಗೆ ಕೆಲವು ವಿಷಯಗಳು ಅರ್ಜುನಿಗೆ ತಿಳ್ಕೋಬೇಕು. ಈ ವಿಶ್ವರೂಪವನ್ನು ನೋಡ್ಲಿಕ್ಕೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಆ ವಿಶ್ವರೂಪದ ಮೂಲಕವಾಗಿ ಕೃಷ್ಣ ಅರ್ಜುನನಿಗೆ ಕೆಲವು ಭೂತಕಾಲದಲ್ಲಿ ಭವಿಷ್ಯತ್ತಲ್ಲಿ ಏನಾಗ್ಲಿಕ್ಕಿದೆ ಅದರ ಬಗ್ಗೆ ಸ್ವಲ್ಪವನ್ನು ಅವನಿಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾನೆ ಅರ್ಜುನ. ಅಂದ್ರೆ ಅದನ್ನು ಕೂಡ ಕೃಷ್ಣನ ಕೃಪೆ ಬೇಕು ನೋಡಿ. ಕೃಷ್ಣನ ಕೃಪೆಯಿಂದ ಕೃಷ್ಣನ ದಯೆಯಿಂದ ಎಲ್ಲವನ್ನೂ ನೋಡಲು ಆಗುತ್ತೆ. ಅವನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳಲ್ಲಿ ಅವನು ಕಾಣಲು ಬಯಸುವ ಏನನ್ನೇ ಆದರೂ ಕಾಣುವ ಶಕ್ತಿಯನ್ನು ಅವನಿಗೆ ಕೃಷ್ಣ ಕೊಡ್ತಾನೆ. ಸೊ ಈಗ ಮುಖ್ಯವಾಗಿ ಯುದ್ಧದ ಭವಿಷ್ಯತ್, ಈ ಯುದ್ಧ ಏನಾಗ್ಲಿಕ್ಕಿದೆ, ನಡೀಲಿಕ್ಕಿದೆ, ಅದರ ಭವಿಷ್ಯತ್ತಿನ ಬಗ್ಗೆ ಅರ್ಜುನನಿಗೆ ತುಂಬಾ ಕಾಳಜಿ ಇತ್ತು. ಸೊ ಆದ್ರಿಂದ ಅವನು ಕೃಷ್ಣನ ದಯೆಯಿಂದ ಆ ಭವಿಷ್ಯತ್ತನ್ನು ಅರ್ಜುನ ನೋಡ್ತಾನೆ. ನೋಡ್ಬಿಟ್ಟು ನಂತರ ಅವನಿಗೆ ಸಮಾಧಾನ ಆಗುತ್ತೆ. ನಂತರ ನೋಡೋಣ ಏನಾಗುತ್ತೆ ಮುಂದೆ ಅಂದ್ಬಿಟ್ಟು. ಶ್ಲೋಕ 8. ನತು ಮಾಂ ಶಕ್ಯಸೆ ದ್ರಷ್ಟು ಮನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯಮಿ ಯೋಗಮೈಶ್ವರಂ. ಓದಿ ಅನುವಾದ ಮತ್ತು ಭಾವಾರ್ಥ. ಯಾರಾದ್ರೂ ಓದಿ. ಓದಿ ಪ್ರಭು. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ. ಶುದ್ಧ ಭಕ್ತನು ಎರಡು ಕೈಗಳಿರುವ ಕೃಷ್ಣನನ್ನು ಬಿಟ್ಟು ಬೇರೆ ಯಾವ ರೂಪದಲ್ಲೂ ಅವನನ್ನು ಕಾಣಲು ಇಷ್ಟಪಡುವುದಿಲ್ಲ. ಭಕ್ತನು ತನ್ನ ಮನಸ್ಸಿನಿಂದ ಅವನ ವಿಶ್ವರೂಪವನ್ನು ಕಾಣಲಾರ. ಅವನ ಕೃಪೆಯಿಂದ ಮತ್ತು ದಿವ್ಯವಾದ ಕಣ್ಣುಗಳಿಂದ ಮಾತ್ರ ಕಾಣಬಲ್ಲ. ಶ್ರೀಕೃಷ್ಣನ ವಿಶ್ವರೂಪವನ್ನು ನೋಡಲು ಅರ್ಜುನನು ಬದಲಾಯಿಸಬೇಕಾದದ್ದು ಅವನ ಮನಸ್ಸನ್ನಲ್ಲ,
ಅವನ ಕಣ್ಣುಗಳನ್ನು. ಶ್ರೀಕೃಷ್ಣನು ವಿಶ್ವರೂಪವು ಅಷ್ಟೇನೂ ಮುಖ್ಯವಾದದ್ದಲ್ಲ. ಇದು ಮುಂದಿನ ಶ್ಲೋಕಗಳಲ್ಲಿ ಸ್ಪಷ್ಟವಾಗುತ್ತದೆ. ಆದರೆ ಅರ್ಜುನನು ಅದನ್ನು ನೋಡಲು ಬಯಸುತ್ತಿರುವುದರಿಂದ ವಿಶ್ವರೂಪವನ್ನು ನೋಡಲು ಅಗತ್ಯವಾದ ವಿಶಿಷ್ಟ ದೃಷ್ಟಿಯನ್ನು ಪ್ರಭುವು ಅವನಿಗೆ ಕೊಡುತ್ತಾನೆ. ಕೃಷ್ಣನೊಡನೆ ಆಧ್ಯಾತ್ಮಿಕ ಸಂಬಂಧದಲ್ಲಿ ಸರಿಯಾದ ರೀತಿಯಲ್ಲಿ ನೆಲೆಗೊಂಡವರು ಆಕರ್ಷಿತರಾಗುವುದು ಪ್ರೇಮಮಯ ಲಕ್ಷಣಗಳಿಂದ, ದೈವಹೀನವಾದ ಸಿರಿಗಳ ಪ್ರದರ್ಶನದಿಂದಲ್ಲ. ಶ್ರೀಕೃಷ್ಣನೊಡನೆ ಆಟವಾಡಿದವರು ಶ್ರೀಕೃಷ್ಣನ ಸ್ನೇಹಿತರು ಮತ್ತು ಶ್ರೀಕೃಷ್ಣನ ತಂದೆ ತಾಯಿಯರು ಶ್ರೀಕೃಷ್ಣನು ತನ್ನ ಸಿರಿಗಳನ್ನು ತೋರಿಸಬೇಕೆಂದು ಎಂದೂ ಬಯಸಲಿಲ್ಲ. ಅವರು ಪರಿಶುದ್ಧ ಪ್ರೇಮದಲ್ಲಿ ಎಷ್ಟು ತನ್ಮಯರಾಗಿದ್ದಾರೆಂದರೆ ಅವರಿಗೆ ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ ಎನ್ನುವುದು ತಿಳಿಯದು. ತಮ್ಮ ಪ್ರೇಮ ವಿನಿಮಯದಲ್ಲಿ ಶ್ರೀಕೃಷ್ಣನು ಪರಮಪ್ರಭು ಎನ್ನುವುದನ್ನು ಅವರು ಮರೆಯುತ್ತಾರೆ. ಶ್ರೀಕೃಷ್ಣನೊಡನೆ ಆಡುವ ಬಾಲಕರು ಬಹು ಪುಣ್ಯ ಜೀವಿಗಳು ಮತ್ತು ಅನೇಕ ಜನ್ಮಗಳ ನಂತರ ಅವರಿಗೆ ಶ್ರೀಕೃಷ್ಣನೊಡನೆ ಆಡಿ ಕ್ರೀಡಿಸಲು ಸಾಧ್ಯವಾಗಿದೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಶ್ರೀಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ಈ ಹುಡುಗರಿಗೆ ತಿಳಿಯಲು ಆತನನ್ನು ತಮ್ಮ ಸ್ನೇಹಿತ ಎಂದೇ ತಿಳಿಯುತ್ತಾರೆ. ಆದುದರಿಂದ ಸುಖಮುನಿಗಳು ಈ ಶ್ಲೋಕವನ್ನು ಹೇಳಿದ್ದಾರೆ. ಇತ್ತಂ ಸತಂ ಬ್ರಹ್ಮ ಸುಖಾನುಭೂತ್ಯ ದಾಸ್ಯಂ ಗತಾನಾಂ ಪರದೈವತೀನಾಂ ಮಾಯಾಶ್ರಿತಾನಾಂ ನರದರಾಕೇಣ ಸಾಕಂ ಬಿಜಾಹೃ ಕೃತ ಪುಣ್ಯ ಪುಂಜ. ಇವನು ಪರಮಪುರುಷ. ಮಹರ್ಷಿಗಳು ಇವನನ್ನು ನಿರಾಕಾರ ಬ್ರಹ್ಮನೆಂದು ಭಾವಿಸುತ್ತಾರೆ. ಭಕ್ತರು ಇವನನ್ನು ದೇವೋತ್ತಮ ಪರಮಪುರುಷ ಎಂದು ಭಾವಿಸುತ್ತಾರೆ. ಸಾಮಾನ್ಯ ಜನರು ಇವನನ್ನು ಭೌತಿಕ ಪ್ರಕೃತಿಯ ಸೃಷ್ಟಿ ಎಂದು ಭಾವಿಸುತ್ತಾರೆ. ತಮ್ಮ ಹಿಂದಿನ ಜನ್ಮಗಳಲ್ಲಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವ ಈ ಬಾಲಕರು ಆ ದೇವೋತ್ತಮ ಪರಮಪುರುಷನೊಂದಿಗೆ ಆಟವಾಡುತ್ತಿದ್ದಾರೆ. ಶ್ರೀಮದ್ ಭಾಗವತ 10ನೇ ಸ್ಕಂದ 12ನೇ ಅಧ್ಯಾಯ ಶ್ಲೋಕ 11. ವಾಸ್ತವಾಂಶವೆಂದರೆ ಭಕ್ತನಿಗೆ ವಿಶ್ವರೂಪವನ್ನು ನೋಡುವ ಆಸಕ್ತಿ ಇಲ್ಲ. ಆದರೆ ಕೃಷ್ಣನು ಕೇವಲ ವಿಚಾರ ಸರಣಿಯಲ್ಲಿ ಅಥವಾ ತಾತ್ವಿಕವಾಗಿ ತಾನು ಪರಮನೆಂದು ಹೇಳಿಕೊಳ್ಳಲಿಲ್ಲ. ವಾಸ್ತವವಾಗಿಯೇ ಆ ರೀತಿ ಅರ್ಜುನನಿಗೆ ಕಾಣಿಸಿಕೊಂಡ. ಇದನ್ನು ಭವಿಷ್ಯದ ಜನರು ಅರ್ಥ ಮಾಡಿಕೊಳ್ಳಬೇಕು. ಆ ಮೂಲಕ ಶ್ರೀಕೃಷ್ಣನ ಹೇಳಿಕೆಗಳಿಗೆ ಸಮರ್ಥನೆ ಬರಬೇಕು ಎಂದು ಅರ್ಜುನನು ಬಯಸಿದನು. ಅರ್ಜುನನು ಇದನ್ನು ದೃಢಪಡಿಸಿಕೊಳ್ಳಬೇಕು, ಏಕೆಂದರೆ ಅರ್ಜುನನು ಪರಂಪರಾ ಪದ್ಧತಿಯ ಪ್ರಾರಂಭ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಿಜವಾಗಿ ಆಸಕ್ತಿ ಇದ್ದು ಅರ್ಜುನನ ಹೆಜ್ಜೆಗಳಲ್ಲಿಯೇ ಹೆಜ್ಜೆ ಇಟ್ಟು ಅನುಸರಿಸುವವರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣನು ವಾದದಲ್ಲಿ ಮಾತ್ರವೇ ತನ್ನನ್ನು ಪರಮನೆಂದು ಹೇಳಿಕೊಳ್ಳಲಿಲ್ಲ, ನಿಜವಾಗಿ ತನ್ನನ್ನು ಪರಮನೆಂದು ತೋರಿಸಿಕೊಂಡನು. ನಾವು ಆಗಲೇ ವಿವರಿಸುವಂತೆ ಅರ್ಜುನನಿಗೆ ವಿಶ್ವರೂಪವನ್ನು ನೋಡಬೇಕೆಂದು ಅಷ್ಟೇನೂ ಅಪೇಕ್ಷೆ ಇರಲಿಲ್ಲ. ಇದು ಶ್ರೀಕೃಷ್ಣನಿಗೆ ತಿಳಿದಿತ್ತು. ಇದಕ್ಕಾಗಿ ಪ್ರಭುವು ತನ್ನ ವಿಶ್ವರೂಪವನ್ನು ನೋಡಲು ಅಗತ್ಯವಾದ ಶಕ್ತಿಯನ್ನು ಅರ್ಜುನನಿಗೆ ನೀಡಿದನು. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ಹೇಳಿರುವಂತೆ ಭಕ್ತರಿಗೆ ಕೃಷ್ಣನ ಎರಡು ಕೈಗಳಿರುವ ಕೃಷ್ಣ, ಮೋಹಕ ರೂಪದ ಕೃಷ್ಣನ ಬಿಟ್ಟು ಬೇರೆ ಏನನ್ನು ನೋಡ್ಲಿಕ್ಕೆ ಭಕ್ತರು ಇಷ್ಟಪಡೋದಿಲ್ಲ. ಸೊ ಕೃಷ್ಣನ ವಿಶ್ವರೂಪ ಅಷ್ಟೇನು ಮುಖ್ಯವಲ್ಲ. ನಾವು ಇದ್ರ ಬಗ್ಗೆ ಚರ್ಚಿದ್ದೀವಿ, ಯಾಕಂದ್ರೆ ನಮಗೆ ಅದರ ಅವಶ್ಯಕತೆ ಇಲ್ಲ. ಅದು ಏನಿದ್ರೂ ಈ ರಾಕ್ಷಸರನ್ನು, ನರಾಧಮರನ್ನು ಹೆದರಿಸಲಿಕ್ಕೆ ಉಪಯೋಗಿಸುವಂತ ರೂಪ ಅದು. ಸೊ ನಮ್ಗೆ ಏನು ಹೆದರಿಸುವ ಅವಶ್ಯಕತೆ ಇಲ್ಲ. ಸೊ ಇದು ಮುಂದಿನ ಶ್ಲೋಕಗಳಲ್ಲಿ ಭಗವಂತ ತನ್ನ ವಿಶ್ವರೂಪವನ್ನು ತೋರಿಸುವ ಒಂದು ವಿಶಿಷ್ಟ ದೃಷ್ಟಿಯನ್ನು ಅರ್ಜುನನಿಗೆ ಕೊಡ್ತಾನೆ. ಮತ್ತು ನಂತರ ವಿಶ್ವರೂಪದ ದರ್ಶನ ಇನ್ನು ಮುಂದಿನ ಶ್ಲೋಕಗಳಲ್ಲಿ ಶುರುವಾಗುತ್ತೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಭಗವಂತ ಇಲ್ಲಿ ಶುಕಮುನಿಗಳು ಏನ್ ಹೇಳ್ತಾರೆ ಅಂದ್ರೆ ಭಗವಂತ ಪರಮಪುರುಷ, ಭಕ್ತರು ಅವನನ್ನು ಪರಮಪುರುಷ ಎಂದು ಭಾವಿಸುತ್ತಾರೆ. ಭಗವಂತ ಏನೋ ಅದನ್ನು ಹಾಗೇನೆ ಭಕ್ತರು ಅದನ್ನು ಸ್ವೀಕರಿಸ್ತಾರೆ. ಆದ್ರೆ ಈ ಮಹರ್ಷಿಗಳೇನಿದ್ದಾರೆ ಅವರು ಜ್ಞಾನಿಗಳೆಲ್ಲರೂ ಜ್ಞಾನ ಪಡ್ಕೊಂಡಿರ್ತಾರಲ್ಲ ಅವರು. ಸೊ ಜ್ಞಾನ ಯೋಗದಲ್ಲಿ ಹೋಗುವವರು ಅವನು ನಿರಾಕಾರ ಬ್ರಹ್ಮ ಅಂದ್ಕೋತಾರೆ. ಮತ್ತು ಸಾಮಾನ್ಯ ಜನರು ಏನು ಅಂದ್ಕೋತಾರೆ, ಅವನೊಂದು ನಮ್ಮ ಥರನೇ, ಅವನು ಒಬ್ಬ ಮನುಷ್ಯ, ಹುಟ್ಟಿದಾನೆ, ಮತ್ತೆ ಸಾಯ್ತಾನೆ. ಆದ್ರಿಂದ ಅವನು ನಮ್ಗಿಂತ ಸ್ವಲ್ಪ ಜಾಸ್ತಿ ಶಕ್ತಿಶಾಲಿ ಅಷ್ಟೇ. ಇದು ಸಾಮಾನ್ಯ ಮನುಷ್ಯರು ನೋಡುವ ದೃಷ್ಟಿ. ಸೊ ಮಹಾಭಾರತದಲ್ಲಿ ನಾವು ನೋಡ್ತೀವಿ, ಕಥೆಯಲ್ಲಿ ನಾವು ನೋಡ್ತೀವಿ, ಎಲ್ಲರೂ ಕೂಡ ಸ್ವಲ್ಪ ಜನ ಪಾಂಡವರು ಬಿಟ್ಟು ಮತ್ತು ಕುಂತಿದೇವಿ ಇಂಥವ್ರೊಂದು 8-10 ಜನ ಬಿಟ್ಬಿಟ್ಟು ಮಿಗ್ದವ್ರೆಲ್ರೂ ಅವನು ಥರನೇ ಸಾಮಾನ್ಯ ಮನುಷ್ಯ ಅಂತಾನೆ ಅವ್ರನ್ನ ನೋಡ್ಕೊಂಡಿದ್ದು, ಅಂತಾನೆ ಅವನು ನೋಡಿದ್ದು. ಸೊ ಆದ್ರೆ ಈ
ಬೃಂದಾವನದಲ್ಲಿರೋ ಮತ್ತೆ ಈ ದ್ವಾರಕೆ ಅಂತೀನಿ, ಇದು ಬ್ರಜಭೂಮಿಯಲ್ಲಿರುವ ಬಾಲಕರು ಏನ್ ಮಾಡ್ತಾರೆ, ಬಾಲಕರು ಮತ್ತು ಕೃಷ್ಣನ ಪೋಷಕರು ಎಲ್ಲರನ್ನು ಅವ್ರೇನ್ ಮಾಡ್ತಾರೆ, ಅವರು ಕೂಡ ಅವನು ದೇವೋತ್ತಮ ಪರಮಪುರುಷ ಅಂದ್ಕೊಳ್ಳಲ್ಲ, ನಮ್ ತರನೇ ಅವನು ಒಬ್ಬ ನಮ್ ಫ್ರೆಂಡ್ ಅವನು. ಸೊ ಅವನು ಪರಮ ಸ್ನೇಹಿತ. ಸೊ ಅವರು ಎಷ್ಟೋ ಪುಣ್ಯ ಕಾರ್ಯಗಳು ಮಾಡಿ ಆ ಒಂದು ಸ್ನೇಹವನ್ನು ಸಂಪಾದಿಸ್ಕೊಂಡಿದ್ದಾರೆ, ಭಗವಂತನ ಜೊತೆಗೆ ಆಡ್ಲಿಕ್ಕೆ ಅವರು ಒಂದು ಸ್ನೇಹವನ್ನು ಸಂಪಾದಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿ ಗೋಪಿಕೆಯರು ಮತ್ತು ಕೃಷ್ಣನ ತಂದೆ ತಾಯಿಯರು ಯಶೋಧ ಮತ್ತು ನಂದ ಮಹಾರಾಜರು ಅವರು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಭಗವಂತನನ್ನು ಆ ರೂಪದಲ್ಲಿ ಪಡ್ಕೊಂಡಿರ್ತಾರೆ. ಸೊ ನೀವು ದೇವಕಿ ಇದು ಯಶೋಧ ಮಾತೆಗೆ ಹೋಗ್ಬಿಟ್ಟು ಕೃಷ್ಣ ದೇವ ಅಂತ ಹೇಳಿದ ಭಗವಂತ ಹೇಳಿದಕ್ಕೂ ಯಶೋಧ ಯಾಕೆ ಒಪ್ಕೊತಾಳೆ, ಅವ್ನು ನನ್ನ ಮಗ ಅಂತಾರೆ, ಇನ್ನೆಲ್ಲ ಇದು ಕತೆ ಹೇಳ್ಬೇಡ ನನಗೆ, ಅವ್ನು ನನ್ನ ಪ್ರೀತಿಯ ಮಗ ಅಂತ ಹೇಳ್ತಾರೆ. ಅದೇ ಗೋಪಿಯರು ಕೂಡ ಅವರು ದೇವೋತ್ತಮ ಪರಮಪುರುಷ ಅಂತ ಒಪ್ಕೊಳ್ಳಲ್ಲ, ಅವರು ನಮ್ಮೆಲ್ಲರ ಸಖ ಅಂತ ಮಾತಾಡ್ತಾರೆ. ಅವರು ನಮ್ಗೆಲ್ಲರನ್ನು ಅವನು ಪ್ರೇಮಿ, ಅವನು ನಮ್ಮ ಪ್ರೇಮಿ ಅಂದ್ಬಿಟ್ಟು. ಸೊ ಅವರು ಸಂಪೂರ್ಣ ವಿಶ್ವಾಸದಿಂದ ಅವರು ಭಗವಂತನ ಪ್ರೇಮದ ದೃಷ್ಟಿಯಿಂದ ನೋಡ್ತಾರೆ. ಸೊ ಅದರಿಂದ ಇಲ್ಲಿ ನಾವು ಏನ್ ನೋಡ್ಬೇಕು ಅಂದ್ರೆ, ನಮ್ಗೆ ಕೃಷ್ಣನನ್ನು ನಾವು ಯಾವಾಗ್ಲೂ ಪ್ರೇಮ ರೂಪದಲ್ಲಿ ನೋಡ್ಬೇಕು. ಪ್ರೇಮ ರೂಪದಲ್ಲಿ ನೋಡಿದಾಗ ಮಾತ್ರ ಕೃಷ್ಣ ಏನು ಅಂತ ನಮ್ಗೆ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಬೇರೆ ಯಾವ ರೂಪದಲ್ಲೂ ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು ಕೃಷ್ಣನನ್ನು. ಸೊ ಇಲ್ಲ ಅಂದ್ರೆ ನಮ್ಗೆ ಏನೂ ಅರ್ಥ ಆಗೋದಿಲ್ಲ. ಸೊ ಅರ್ಜುನನಿಗೆ ಈಗ ಕೃಷ್ಣ ಒಂದು ದಿವ್ಯ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ. ಈಗ ಸಂಜಯನ ಇಲ್ಲಿವರೆಗೂ ಅರ್ಜುನನ ಮಾತುಗಳಾಯ್ತು ಮತ್ತು ಕೃಷ್ಣನ ಮಾತುಗಳಾಯ್ತು. ಮತ್ತೆ ಹೀಗೆ ಇನ್ನು ಮುಂದೆ ವಿಶ್ವರೂಪದ ದರ್ಶನ ಶುರುವಾಗ್ತಾ ಇದೆ. ಶ್ಲೋಕ 9 ಸಂಜಯ ಉವಾಚ. ಸಂಜಯನಿಗೂ ದಿವ್ಯ ರೂಪ ಸಿಗುತ್ತಾ? ಹರೇ ಕೃಷ್ಣ. ಇದರಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ ಮತ್ತೆ ಪ್ರಭುಜಿ ಸಂಜಯನಿಗೆ ಹೇಗ್ ಸಿಗುತ್ತೆ ಅಂತ ಇದೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಸಂಜಯನಿಗೆ ವೇದವ್ಯಾಸ ಮಹರ್ಷಿಗಳಿಂದ ದಿವ್ಯ ದೃಷ್ಟಿ ಸಿಗುತ್ತೆ. ಸೊ ಸಂಜಯನಿಗೆ ಏನಾಗುತ್ತೆ ಅಂದ್ರೆ, ಈ ದಿವ್ಯ ದೃಷ್ಟಿಯನ್ನು ವೇದವ್ಯಾಸ ಮಹರ್ಷಿಗಳು ಆಕ್ಚುಲಿ ಇವನ್ಗೆ ಧೃತರಾಷ್ಟ್ರನಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಧೃತರಾಷ್ಟ್ರ, ನಿನಗೆ ನಾನು ದಿವ್ಯ ದೃಷ್ಟಿ ಕೊಡ್ತೇನೆ, ನೀನು ನೋಡು ಆ ಯುದ್ಧ ಭೂಮಿಯಲ್ಲಿ ಏನಾಗುತ್ತೆ ಅಂದ್ಬಿಟ್ಟು. ಅದು ವೇದವ್ಯಾಸ ಮಹರ್ಷಿಗೆ ಒಂದು ಕೊನೆಯ ಆಸೆ ಇತ್ತು, ಯುದ್ಧ ಭೂಮಿಯಲ್ಲಿ ಏನ್ ನಡೀತಾ ಇದೆ ಇದನ್ನ ಕಣ್ಣಾರೆ ನೋಡಿದ್ರಾದ್ರೂ ಯುದ್ಧ ನಿಲ್ಲಿಸ್ತಾನೆ ಧೃತರಾಷ್ಟ್ರ ಅನ್ನೋ ಒಂದು ಆಸೆ ಇತ್ತು ಅವರಿಗೆ, ಒಂದು ಇಚ್ಛೆ ಇತ್ತು ಮನಸ್ಸಲ್ಲಿ, ಸಣ್ಣ ಇಚ್ಛೆ. ಆದ್ರೆ ಅವನ್ನ ಧೃತರಾಷ್ಟ್ರ ಹೇಳ್ತಾನೆ, ಯಾಕೆ ದಿವ್ಯ ದೃಷ್ಟಿ ತಗೊಂಡು ನಾನೇನ್ ಮಾಡ್ಲಿ, ಸಂಜಯನಿಗೆ ಕೊಡಿ ಅಂತ ಹೇಳ್ತಾನೆ. ಸೊ ಸಂಜಯನಿಗೆ ಕೃಪೆ ಮಾಡಿ ವೇದವ್ಯಾಸ ಮಹರ್ಷಿಗಳು ಕೊಡ್ತಾರೆ. ಹೀಗಾಗಿ ಸಂಜಯನಿಗೆ ದಿವ್ಯ ದೃಷ್ಟಿ ವೇದವ್ಯಾಸರ ಮೂಲಕವಾಗಿ ಸಿಗುತ್ತೆ, ಕೃಷ್ಣನಿಂದ ಸಿಗೋದಿಲ್ಲ ಡೈರೆಕ್ಟ್ ಆಗಿ. ವೇದವ್ಯಾಸರು ಕೂಡ ಕೃಷ್ಣನ ಅವತಾರವೇ ಅಲ್ವಾ, ಸೊ ಆದ್ರಿಂದ ಇಂಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಸಂಜಯ ವಾಚ ಓದ್ತೀರಾ ಪ್ರಭುಜಿ? ಓದ್ತೀನಿ ಪ್ರಭುಜಿ. ಓದ್ಕೊಂಡೋಗಿ 9, 10, 11, 3 ಓದ್ಬಿಡಿ, ಇಲ್ಲಿ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಏವಂ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಶ್ಲೋಕ 10-11. ಅನೇಕ ವಕ್ತ್ರ ನಯನ ಮನೇಕಾದ್ ಭೂತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯಾತ್ತಾಯುಧಂ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಅನುವಾದ. ಅರ್ಜುನನು ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು, ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿದ್ದಿತು, ಉಜ್ವಲವಾಗಿದ್ದಿತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಭಾವಾರ್ಥ. ಈ 2 ಶ್ಲೋಕಗಳಲ್ಲಿ ಅನೇಕ ಎನ್ನುವ ಪದವನ್ನು ಮತ್ತೆ ಮತ್ತೆ ಬಳಸಿರುವುದು ಅರ್ಜುನನು ನೋಡುತ್ತಿದ್ದ ಕೈಗಳು, ಬಾಯಿಗಳು, ಕಾಲುಗಳು ಮತ್ತು ಇತರ ಅಭಿವ್ಯಕ್ತಿಗಳ ಸಂಖ್ಯೆಗೆ ಮಿತಿಯೇ ಇರಲಿಲ್ಲ ಎನ್ನುವುದನ್ನು ತೋರಿಸುತ್ತದೆ. ಒಂದು ಸ್ಥಳದಲ್ಲಿ ಕುಳಿತು ಅವೆಲ್ಲವನ್ನೂ ನೋಡಲು ಅರ್ಜುನನಿಗೆ ಸಾಧ್ಯವಾಯಿತು. ಇದು ಕೃಷ್ಣನ ಕಲ್ಪನಾತೀತ ಶಕ್ತಿಯಿಂದ ಸಾಧ್ಯವಾಯಿತು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. 12ನೇ ಶ್ಲೋಕ ಯಾರು ಓದ್ತೀರಾ? ಶಿವಪುತ್ರ ಪ್ರಭುಜಿ ಓದ್ತೀರಾ? ಓದ್ತೀನಿ. ಓದಿ ಪ್ರಭುಜಿ. 12, 13 ಓದಿ. 2 ಶ್ಲೋಕಗಳನ್ನು ಓದಿ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯೋ ಗಪದುತ್ಥಿತ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಅನುವಾದ.
ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಈ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಭಾವಾರ್ಥ: ಅರ್ಜುನನು ಕಂಡದ್ದು ವರ್ಣನೆಗೆ ನಿಲುಕದ್ದು. ಆದರೂ ಸಂಜಯನು ಧೃತರಾಷ್ಟ್ರನಿಗೆ ಈ ಮಹಾರೂಪದ ಒಂದು ಮಾನಸಿಕ ಚಿತ್ರವನ್ನು ಕೊಡಲು ಪ್ರಯತ್ನಿಸುತ್ತಾನೆ. ಸಂಜಯನಾಗಲಿ ಧೃತರಾಷ್ಟ್ರನಾಗಲಿ ಅಲ್ಲಿರಲಿಲ್ಲ. ಆದರೆ ವ್ಯಾಸರ ಕೃಪೆಯಿಂದ ಸಂಜಯನಿಗೆ ಅಲ್ಲಿ ನಡೆದದ್ದೆಲ್ಲವೂ ಕಾಣಲು ಸಾಧ್ಯವಾಯಿತು. ಹೀಗೆ ಅವನು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದ ಮಟ್ಟಿಗೂ ಈ ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಬಹುದಾದ ಒಂದು ಘಟನೆಗೆ, ಎಂದರೆ ಸಹಸ್ರಾರು ಸೂರ್ಯರಿಗೆ ಹೋಲಿಸುತ್ತಾನೆ. ಶ್ಲೋಕ 13. ತತ್ರೈಕಸ್ಥಂ ಜಗತ್ ಕೃತ್ಸ್ಯಂ ಪ್ರವಿಭಕ್ತಮನೇಕತಾ ಅಪಶ್ಯದ್ಧೇ ವದೇ ವಸ್ಯ ಶರೀರೆ ಪಾಂಡವಸ್ತದ. ಅನುವಾದ: ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಭಾವಾರ್ಥ: ತತ್ರ ಅಲ್ಲಿ ಎನ್ನುವ ಪದವು ಬಹು ಮುಖ್ಯವಾದದ್ದು. ಅರ್ಜುನನು ವಿಶ್ವರೂಪವನ್ನು ನೋಡಿದಾಗ ಅರ್ಜುನನು ಕೃಷ್ಣನು ರಥದಲ್ಲಿ ಕುಳಿತಿದ್ದರು ಎನ್ನುವುದನ್ನು ಇದು ತೋರಿಸುತ್ತದೆ. ರಣರಂಗದಲ್ಲಿದ್ದ ಇತರರಿಗೆ ಈ ರೂಪವು ಕಾಣಿಸಲಿಲ್ಲ, ಏಕೆಂದರೆ ಕೃಷ್ಣನು ಈ ದೃಷ್ಟಿಯನ್ನು ಅರ್ಜುನನಿಗೆ ಮಾತ್ರ ಕೊಟ್ಟನು. ಅರ್ಜುನನು ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ಕಂಡನು. ವೇದಗಳ ಪವಿತ್ರ ಗ್ರಂಥಗಳಿಂದ ನಾವು ತಿಳಿಯುವಂತೆ ಹಲವಾರು ವಿಶ್ವಗಳು, ಹಲವಾರು ಲೋಕಗಳು ಇವೆ. ಅವುಗಳಲ್ಲಿ ಕೆಲವನ್ನು ಮಣ್ಣಿನಿಂದ ಮಾಡಿದೆ, ಕೆಲವನ್ನು ಚಿನ್ನದಿಂದ ಮಾಡಿದೆ, ಕೆಲವನ್ನು ಆಭರಣದಿಂದ ಮಾಡಿದೆ, ಕೆಲವು ಬಹುದೊಡ್ಡವು, ಕೆಲವು ಅಷ್ಟು ದೊಡ್ಡವಲ್ಲ ಇತ್ಯಾದಿ. ತನ್ನ ರಥದಲ್ಲಿ ಕುಳಿತು ಅರ್ಜುನ ಇವೆಲ್ಲವನ್ನು ಕಂಡನು. ಆದರೆ ಅರ್ಜುನ ಮತ್ತು ಕೃಷ್ಣರ ನಡುವೆ ಏನಾಗುತ್ತಿತ್ತು ಎಂದು ಯಾರಿಗೂ ತಿಳಿಯಲಿಲ್ಲ. ಹರೇ ಕೃಷ್ಣ ಪ್ರಭು. ಈ ಯುದ್ಧ ಭೂಮಿಯಲ್ಲಿ ವಿಶ್ವರೂಪದ ಒಂದು ನೋಡ್ಲಿಕ್ಕೆ ಒಂದು ದೃಷ್ಟಿ ಏನ್ ಬೇಕು, ಅದು ಕೇವಲ ಅರ್ಜುನನಿಗೆ ಮಾತ್ರ ಇತ್ತು. ಯುದ್ಧ ಭೂಮಿಯಿಂದ ಹೊರಗೆ ಸಂಜಯನಿಗಿತ್ತು, ಇನ್ನು ಕೆಲವರಿಗೆ ಇತ್ತು. ಯುದ್ಧ ಭೂಮಿಯಲ್ಲಿ ಇಲ್ಲದೆ ಇರುವವರಿಗೆ ಅದು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಸೊ ಈ ಕೃಷ್ಣ ಈ ಭಗವದ್ಗೀತೆಯಲ್ಲಿ ಮತ್ತು ಭಾಗವತದಲ್ಲಿ ಸ್ಪಷ್ಟವಾಗಿ ಕೊಡಲಾಗಿದೆ. ಸಹಸ್ರಾರು ಲೋಕಗಳಿವೆ, ಎಲ್ಲ ಲೋಕಗಳು ಜೀವಿಗಳು ತುಂಬಿದ್ದಾರೆ ಎಂಬುದು ನಾವು ಈ ವೇದಗಳನ್ನು ಮತ್ತು ಪವಿತ್ರ ಗ್ರಂಥಗಳಿಂದ ನಾವು ತಿಳ್ಕೋಬಹುದು. ಸೊ ಬೇರೆ ಬೇರೆ ವಿಶ್ವಗಳನ್ನು ಬೇರೆ ಬೇರೆ ವಸ್ತುಗಳಿಂದ ಮಾಡಲಾಗಿದೆ. ಸೊ ನಮ್ಮ ಭೂಮಿ ಮಣ್ಣಿನಿಂದ ಮಾಡಲಾಗಿದೆ. ಸೊ ಅದು ಇಲ್ಲಿ ನಮ್ಮ ಕಣ್ಮುಂದೆನೆ ಕಾಣ್ತಾ ಇದೆ. ನಮ್ಮ ಭೂಮಿ ತುಂಬಾ ಮಣ್ಣಿದೆ, ಮಣ್ಣಿನಿಂದ ಮಾಡಲಾಗಿದೆ. ಮಣ್ಣು, ಕಲ್ಲು, ಬೆಟ್ಟ ಗುಡ್ಡಗಳಿಂದ ಮಾಡಲಾಗಿದೆ. ಸೊ ಅದರಲ್ಲಿ ಏನೇನೋ ಚಿನ್ನಗಳು, ಏನೇನೋ ಖನಿಜಗಳು, ನಿಕ್ಷೇಪಗಳು ಎಲ್ಲವೂ ಇದೆ. ಸೊ ಆದರೆ ಈ ತರ ಮಣ್ಣು ಮತ್ತು ಖನಿಜ ನಿಕ್ಷೇಪಗಳು ಸೂರ್ಯನಲ್ಲಿಲ್ಲ. ಸೂರ್ಯನಲ್ಲಿ ಬೇರೆ ತರಹದ ಒಂದು ವಸ್ತುಗಳಿವೆ. ಅದರಿಂದ ಅಲ್ಲಿ ಸೈಂಟಿಸ್ಟ್ಗಳು ಹೀಲಿಯಂ ಇದೆ, ಲೆಕ್ಕಕ್ಕೆ ಸಿಗೋದಷ್ಟು ಹೀಲಿಯಂ ಇದೆ ಸೂರ್ಯನಲ್ಲಿ ಅಂತ ಇದು ಹೇಳ್ತಾರೆ. ಸೊ ಈ ವಿಷಯಗಳನ್ನು ಏನಿದೆ ನಮ್ಮ ಶಾಸ್ತ್ರಗಳಲ್ಲಿ ಋಷಿಮುನಿಗಳು ಮೊದಲೇ ಹೇಳ್ಬಿಟ್ಟಿದ್ದಾರೆ. ಸೊ ಎಲ್ಲವನ್ನು ಕೊಡಲಾಗಿದೆ. ಲಕ್ಷಾಂತರ ಗ್ರಹಗಳಿವೆ, ಸಹಸ್ರಾರು ಲೋಕಗಳಿವೆ. ಸೊ ಪ್ರತಿ ಲೋಕದಲ್ಲಿಯೂ ಲಕ್ಷಾಂತರ ಗ್ರಹಗಳಿದ್ದಾವೆ. ಸೊ ಈ ರೀತಿಯಾಗಿ ಇದು ಕೃಷ್ಣನಿಗೆ ಬಿಟ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ ಎಷ್ಟು ಲೋಕಗಳಿದ್ದಾವೆ, ಎಷ್ಟು ಗ್ರಹಗಳಿದ್ದಾವೆ. ಕೃಷ್ಣನ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಆದರೆ ತನ್ನ ರಥದಲ್ಲೇ ಕುಳಿತು ಅರ್ಜುನ ಇವೆಲ್ಲವನ್ನು ಕಾಣ್ತಾರೆ. ಸೊ ಈ ಕೃಷ್ಣನ್ ಮತ್ತು ಅರ್ಜುನ ನಡುವೆ ಏನಾಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಯುದ್ಧ ಭೂಮಿಯಲ್ಲಿ ಯಾರಿಗೂ ಗೊತ್ತಿಲ್ಲ ಅವರಿಬ್ಬರ ಮಧ್ಯೆ ಏನಾಗ್ತಾ ಇದೆ. ಶ್ಲೋಕ 14 ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭುಜಿ. 14, 15 ಎರಡು ಓದಿ. ಶ್ಲೋಕ: ತತಃ ಸಹ ವಿಸ್ಮಯ ಅವಿಷ್ಟ ಹೃಷ್ಟರೋಮ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತ ಅಂಜಲಿಃ ಅಭಾಷತ. ಅನುವಾದ: ಶೀಲಪ್ರಭುಪಾದರ ಜೀವಾಗಲಿ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಭಾವಾರ್ಥ: ದೈವಿ ದೃಶ್ಯವು ಒಮ್ಮೆ ಪ್ರಕಟವಾಗುತ್ತಲೇ ಕೃಷ್ಣ ಮತ್ತು ಅರ್ಜುನರ ಸಂಬಂಧವು ಬದಲಾಗುತ್ತದೆ. ಈವರೆಗೆ ಕೃಷ್ಣ ಮತ್ತು ಅರ್ಜುನರ ಬಾಂಧವ್ಯಕ್ಕೆ ಸ್ನೇಹವು ಆಧಾರವಾಗಿತ್ತು. ದರ್ಶನದ ನಂತರ ಇಲ್ಲಿ ಅರ್ಜುನನು ಬಹು ಗೌರವದಿಂದ ಪ್ರಣಾಮ ಮಾಡುತ್ತಿದ್ದಾನೆ ಮತ್ತು ಕೈಗಳನ್ನು ಮುಗಿದುಕೊಂಡು ಕೃಷ್ಣನಿಗೆ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಅವನು ವಿಶ್ವರೂಪವನ್ನು ಹೋಲುತ್ತಿದ್ದಾನೆ. ಹೀಗೆ ಅರ್ಜುನನ ಬಾಂಧವ್ಯವು ಸ್ನೇಹದ ಬಾಂಧವ್ಯಕ್ಕಿಂತ ಹೆಚ್ಚಾಗಿ ಬೆರಗಿನ ಬಾಂಧವ್ಯವಾಗುತ್ತದೆ. ಮಹಾನ್ ಭಕ್ತರು ಕೃಷ್ಣನನ್ನು ಎಲ್ಲ ಬಾಂಧವ್ಯಗಳ ಭಂಡಾರವಾಗಿ ಕಾಣುತ್ತಾರೆ. ಧರ್ಮ ಗ್ರಂಥಗಳಲ್ಲಿ 12 ಬಗೆಯ ಬಾಂಧವ್ಯಗಳನ್ನು ಪ್ರಸ್ತಾಪಿಸಿದೆ. ಅವೆಲ್ಲ ಕೃಷ್ಣನಲ್ಲಿವೆ.
ಅವನು ಎರಡು ಜೀವಿಗಳ ನಡುವೆ, ದೇವತೆಗಳ ನಡುವೆ ಅಥವಾ ಪರಮಪ್ರಭು ಮತ್ತು ಅವನ ಭಕ್ತರ ನಡುವೆ ವಿನಿಮಯವಾಗುವ ಎಲ್ಲ ಬಾಂಧವ್ಯಗಳ ಸಾಗರ ಎಂದು ಹೇಳಲಾಗಿದೆ. ಇಲ್ಲಿ ಅರ್ಜುನನಿಗೆ ಬೆರಗಿನ ಬಾಂಧವ್ಯವು ಸ್ಫೂರ್ತಿಯನ್ನು ಕೊಟ್ಟಿತು. ಅವನು ಸಮಾಧಾನವಾದ, ಶಾಂತವಾದ ಮತ್ತು ನಿರುದ್ವಿಗ್ನವಾದ ಸ್ವಭಾವದವನು. ಆದರೂ ಇಲ್ಲಿ ತನ್ನ ಬೆರಗಿನಲ್ಲಿ ಅವನಿಗೆ ಹರ್ಷೋನ್ಮಾದವಾಯಿತು. ಅವನ ಕೂದಲು ನಿಮಿರಿತು ಮತ್ತು ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಣಾಮ ಮಾಡಲು ಪ್ರಾರಂಭಿಸಿದ. ಅವನಿಗೆ ಹೆದರಿಕೆ ಆಗಲಿಲ್ಲ. ಪರಮಪ್ರಭುವಿನ ಅದ್ಭುತಗಳು ಅವನ ಮೇಲೆ ಪರಿಣಾಮ ಮಾಡಿದವು. ತಕ್ಷಣದ ಸಂದರ್ಭ ಬೆರಗು. ಅವನ ಸಹಜವಾದ ಪ್ರೇಮಪೂರ್ವಕ ಸ್ನೇಹವು ಬೆರಗಿನಿಂದ ದುರ್ಬಲವಾಯಿತು. ಅವನು ಈ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿದನು. ಶ್ಲೋಕ 15. ಅರ್ಜುನ ವಾಚ ಪಶ್ಯಾಮಿ ದೇವಾನ್ ತವ ದೇಹೇ ಸರ್ವಾನ್ ತಥಾಭೂತ ವಿಶೇಷ ಸಂಗಾನ ಬ್ರಹ್ಮಾನಂ ಈಶಂ ಕಮಲಾಸನಸ್ಥಂ ಋಷೀಂಚ ಸರ್ವಾನ್ ವರ್ಗಾನ್ ಚ ದಿವ್ಯಾನ್. ಅನುವಾದ ಶೀಲ ಪ್ರಭಾದರ ಜೀವಾಗಲಿ. ಅರ್ಜುನನು ಹೀಗೆ ಹೇಳಿದನು: ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕೂತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಭಾವಾರ್ಥ: ಅರ್ಜುನನು ವಿಶ್ವದಲ್ಲಿ ಇರುವುದೆಲ್ಲವೂ ಕಾಣುತ್ತಾನೆ. ಆದ್ದರಿಂದ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನು ವಿಶ್ವದ ಅಧೋ ಪ್ರದೇಶದಲ್ಲಿ ಗರ್ಭೋದಕಶಾಯಿ ವಿಷ್ಣುವಿಗೆ ಹಾಸಿಗೆಯಾಗಿರುವ ದಿವ್ಯ ಸ್ವರೂಪವನ್ನು ಕಾಣುತ್ತಾನೆ. ದಿವ್ಯ ಸರ್ಪವನ್ನು ಕಾಣುತ್ತಾನೆ. ಈ ಸರ್ಪಶೇಗೆ ವಾಸುಕಿ ಎಂದು ಹೆಸರು. ವಾಸುಕಿ ಎನ್ನುವ ಹೆಸರಿನ ಇತರ ಸರ್ಪಗಳು ಉಂಟು. ಗರ್ಭೋದಕಶಾಹಿ ವಿಷ್ಣುವಿನಿಂದ ವಿಶ್ವದ ಅತ್ಯುಚ್ಚ ಭಾಗವಾದ ಬ್ರಹ್ಮ ಲೋಕದವರೆಗೆ ಅರ್ಜುನನು ಕಾಣಬಲ್ಲನು. ಹೀಗೆಂದರೆ ತನ್ನ ರಥದಲ್ಲಿ ಒಂದು ಸ್ಥಳದಲ್ಲಿ ಕೂತಿರುವ ಅರ್ಜುನನು ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನು ಕಾಣಲು ಸಾಧ್ಯವಾಗಿತ್ತು. ಇದು ಸಾಧ್ಯವಾದದ್ದು ಪರಮಪ್ರಭುವಾದ ಕೃಷ್ಣನ ಕೃಪೆಯಿಂದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಸೊ ಇಲ್ಲಿ ಅರ್ಜುನನ ಕಣ್ಣಿಗೆ ಒಂದು ದಿವ್ಯ ದೃಷ್ಟಿಯಲ್ಲಿ ಎಲ್ಲವೂ ಕಾಣ್ತಾ ಇದೆ ಅವನಿಗೆ. ಈ ಸರ್ಪಶಯ್ಯಲ್ಲಿ ವಾಸುಕಿ ಎನ್ನುವ ಸರ್ಪಶಯ್ಯ ಇದೆ. ಅದರಲ್ಲಿ ಗರ್ಭೋದಕಶಾಹಿ ವಿಷ್ಣು ಇದ್ದಾನೆ. ಸೊ ಗರ್ಭೋದಕಶಾಹಿ ವಿಷ್ಣುವಿಂದ ಒಂದು ಕಮಲದ ದಂಟು ವಿಷ್ಣುವಿನ ನಾಭಿಯಿಂದ ಕಮಲದ ದಂಟು ಪ್ರಾರಂಭ ಆಗುತ್ತೆ. ಸೊ ಕಮಲದ ದಂಟಿನಲ್ಲಿ ಕೊನೆಯಲ್ಲಿ ಕಮಲದ ಹೂವಿನಲ್ಲಿ ಬ್ರಹ್ಮದೇವರು ಕುಳಿತಿರ್ತಾರೆ. ಸೊ ಬ್ರಹ್ಮದೇವರದು ಅದು ಉತ್ತಮ ಲೋಕ, ಈ ಭೌತಿಕ ಜಗತ್ತಿನಲ್ಲಿ ಅತ್ಯುತ್ತಮ ಲೋಕ ಅದು. ಅಲ್ಲಿಂದ ಮತ್ತೆ ಕೆಳಗೆ ಬರ್ತಾ ಬರ್ತಾ ನಾಭಿಯವರೆಗೆ ಮಧ್ಯದಲ್ಲಿ ಈ ದಂಟಿನಲ್ಲಿ ಮಧ್ಯದಲ್ಲಿ ಭೂಲೋಕ ಬರುತ್ತೆ. ನಂತರ ಕೆಳಗೊಳಗೆ ಆತಾಳ, ಪತಾಳ, ಸುತಾಳ ಈ ರೀತಿಯಾಗಿ ಕೆಳಗೆ 7 ಲೋಕಗಳು, ಮೇಲೆ 6 ಲೋಕಗಳು, ಮಧ್ಯೆ ಭೂಲೋಕಗಳು. ಸೊ ಈ ರೀತಿಯಾಗಿ 14 ಲೋಕಗಳು. ಸೊ ಇದನ್ನು 3 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಊರ್ಧ್ವ ಲೋಕಗಳು, ಅಧೋ ಲೋಕಗಳು ಮತ್ತು ಮಧ್ಯಮ ಲೋಕ, ಭೂಮಿ ಲೋಕ. ಮೂರು ಲೋಕಗಳು ಅಂದ್ರೆ ಈ 3 ಲೋಕಗಳು. ಹೀಗೆ ಈ ರೀತಿಯಾಗಿ. ಸೊ ಹೀಗಾಗಿ ಭಗವಂತ ಎಲ್ಲವನ್ನೂ ಕಾಣ್ತಾ ಇದ್ದಾನೆ. ಗರ್ಭೋದಕಶಾಹಿ ವಿಷ್ಣುವಿನ ಒಂದು ನಾಭಿಯಿಂದ ಇದು ಏನಿದೆ ಕಮಲದ ದಂಟು ಏನ್ ಬರ್ತಾ ಇದೆ, ಅಲ್ಲಿಂದ ಶುರು ಮಾಡಿಕೊಂಡು ಅತ್ಯುಚ್ಚ ಭಾಗವಾದ ಬ್ರಹ್ಮಲೋಕ ಎಲ್ಲವನ್ನು, ಅಂದ್ರೆ ಸತ್ಯಲೋಕ, ಅದು ಬ್ರಹ್ಮಲೋಕ ಸತ್ಯಲೋಕ ಅಂತಾನು ಕರೀತಾರೆ. ಅಲ್ಲಿವರೆಗೂ ಅರ್ಜುನ ಎಲ್ಲವನ್ನು ನೋಡ್ತಾ ಇದ್ದಾನೆ. ಕೃಷ್ಣನ ಕೃಪೆಯಿಂದ ಇದೆಲ್ಲವೂ ಸಾಧ್ಯವಾಗ್ತಾ ಇದೆ. ಮುಂದೆ ಯಾರು ಓದ್ತೀರಾ? 16, 17 2 ಶ್ಲೋಕ ಓದಿ ಮಾತಾಡಿ. ದಾಕ್ಷಾಯಿಣಿ ಮಾತಾಜಿ ಓದಿ ಮಾತಾಜಿ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಶ್ಚ ವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡು ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಭಾವಾರ್ಥ: ಕೃಷ್ಣನು ದೇವೋತ್ತಮ ಪರಮಪುರುಷ ಮತ್ತು ಅಮಿತನಾದವನು. ಆದುದರಿಂದ ಅವನ ಮೂಲಕ ಎಲ್ಲವನ್ನು ಕಾಣಲು ಸಾಧ್ಯವಾಯಿತು. ಶ್ಲೋಕ 17. ಕಿರೀಟನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತಾಂ ದುರ್ನಿರೀಕ್ಷಂ ಸಮಂತಾಂ ದೀಪ್ತಾನಲಾರ್ಕದ್ಯುತಿಮ ಪ್ರಮೇಯಂ
ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಮುಂದೆ ಓದಿ ಮಾತಾ. 18 ಓದಿ. ಶ್ಲೋಕ 18. ತ್ವಮಕ್ಷರಂ ಪರಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನೀನು ಪರಮನಾದ ಆದಿಲಕ್ಷ್ಯವು, ನೀನು ಎಲ್ಲಾ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅಂತ್ಯದ ಪ್ರಾಚೀನನು. ನೀನು ಸನಾತನ ಧರ್ಮದ ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪರಮಪುರುಷನು. ಇದು ನನ್ನ ಅಭಿಪ್ರಾಯ. 19 ಓದ್ಲ ಪ್ರಭು? ಓದ್ಬಿಡಿ ಪ್ರಭು ಮಾತಾಜಿ. ಏನು ಎಕ್ಸ್ಪ್ಲನೇಷನ್ ಇಲ್ಲ ಇಲ್ಲಿ, ಓದ್ಬಿಡಿ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಾಸ ವಿಶ್ವಮಿದಂ ತಪಂತಂ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಿನಗೆ ಆದಿ, ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು ಪ್ರಜ್ವಲಿಸುವ ಉರಿಯು. ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಭಾವಾರ್ಥ: ದೇವೋತ್ತಮ ಪರಮಪುರುಷನ 6 ಐಶ್ವರ್ಯಗಳಿಗೆ ಮಿತಿಯೇ ಇಲ್ಲ. ಇಲ್ಲಿ ಮತ್ತು ಹಲವು ಇತರ ಸ್ಥಳಗಳಲ್ಲಿ ಪುನರಾವೃತ್ತಿ ಇದೆ. ಆದರೆ ಧರ್ಮಗ್ರಂಥಗಳ ಪ್ರಕಾರ ಕೃಷ್ಣನ ಮಹಿಮೆಗಳ ಪುನರಾವೃತ್ತಿಯು ಸಾಹಿತ್ಯದಲ್ಲಿ ದೌರ್ಬಲ್ಯವನ್ನು, ದಿಗ್ಭ್ರಮೆ ಮತ್ತು ಬೆರಗು ಅಥವಾ ಮಹತ್ತರವಾದ ಹರ್ಷೋನ್ಮಾದದ ಕಾಲದಲ್ಲಿ ಹೇಳಿಕೆಗಳು ಪುನರಾವೃತ್ತಿಯಾಗುತ್ತವೆ ಎಂದು ಹೇಳಲಾಗಿದೆ. ಇದು ದೋಷವಲ್ಲ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತೆ, ಧನ್ಯವಾದಗಳು. ಸೊ ಪರಮಾತ್ಮನ ಐಶ್ವರ್ಯಗಳಿಗೆ ಯಾವ ಲೆಕ್ಕ ಬುಕ್ಕ ಇಲ್ಲ. ಪರಮಾತ್ಮನಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಅವನ ಐಶ್ವರ್ಯಗಳ ಬಗ್ಗೆ. ಸೊ ಇಲ್ಲಿ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಧರ್ಮಗ್ರಂಥಗಳ ಪ್ರಕಾರ ಈ ಪುನರಾವೃತ್ತಿ ಏನಾಗುತ್ತೆ ಅಂದರೆ ರಿಪೀಟ್ ಆಗೋದು, ಅದು ದೌರ್ಬಲ್ಯ ಅಲ್ಲ. ಸೊ ಅದು ಹರ್ಷೋನ್ಮಾದದ ಕಾಲದಲ್ಲಿ ವಿವಿಧ ಭಕ್ತರು ಆ ಮಾತುಗಳನ್ನ ರಿಪೀಟ್ ಮಾಡ್ತಾರೆ. ಅದರಿಂದ ಪುನರಾವೃತ್ತಿ ಆಗುತ್ತೆ, ಅಂದರೆ ರಿಪೀಟ್ ಆಗುತ್ತೆ. ಅದು ಶಾಸ್ತ್ರಗಳ ದೋಷವಲ್ಲ ಅಂತ ಹೇಳಿದ್ದಾರೆ. ಶ್ಲೋಕ 20 ಯಾರು ಓದ್ತೀರಾ? 20, 21 ಓದಿ. ನಿಮ್ಗೆ ಈ ಶ್ಲೋಕ ಓದ್ಲಿಕ್ಕೆ ಕಷ್ಟ ಆದ್ರೆ ಇಲ್ಲಿ ಕೆಳಗಡೆ ಇರೋದು ಓದಿ. ಅದು ಬಿಡಿಸಿ ಬಿಡಿಸಿ ಶಬ್ದಗಳನ್ನು ಬರೆದಿದ್ದಾರೆ. ಯಾರು ಓದ್ತೀರಾ? ಓದಿ ಶ್ರೀಕಾಂತ್ ಪ್ರಭುಜಿ. ಗುರುಪ್ರಸಾದ್ ಪ್ರಭುಜಿ ಓದಿ. ಹಾಗಾದ್ರೆ ಶ್ರೀಕಾಂತ್ ಪ್ರಭುಜಿ ನೆಕ್ಸ್ಟ್ ನೀವು ಓದಿ. ಶ್ಲೋಕ 20. ದ್ಯಾವ ಪೃಥಿವ್ಯೋ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ ದಿಶಃ ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ಅನುವಾದ ಶ್ರೀಲ ಪ್ರಭುಪಾದರ ಜಯವಾಗಲಿ. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೇ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ಭಾವಾರ್ಥ: ದ್ಯಾವ ಪೃಥಿವ್ಯೋಹೋ, ಸ್ವರ್ಗ ಮತ್ತು ಭೂಮಿಗಳ ನಡುವಣ ಸ್ಥಳ, ಮತ್ತು ಲೋಕತ್ರಯ 3 ಲೋಕಗಳು. ಈ ಶ್ಲೋಕದಲ್ಲಿ ಮಹತ್ವದ ಶಬ್ದಗಳು ಹೇಗೆಂದರೆ ಪ್ರಭುವಿನ ಈ ವಿಶ್ವರೂಪವನ್ನು ಅರ್ಜುನನು ಮಾತ್ರವಲ್ಲದೆ ಇತರ ಲೋಕ ವ್ಯೂಹಗಳಲ್ಲಿರುವವರು ನೋಡಿದರು ಎಂದು ಕಾಣುತ್ತದೆ. ಅರ್ಜುನನು ವಿಶ್ವರೂಪವನ್ನು ಕಂಡದ್ದು ಕನಸಾಗಿರಲಿಲ್ಲ. ಪ್ರಭು ಯಾರಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸಿದನೋ ಅವರೆಲ್ಲರೂ ರಣರಂಗದಲ್ಲಿನ ಈ ವಿಶ್ವರೂಪವನ್ನು ಕಂಡರು. ಶ್ಲೋಕ 21. ಅಮೀಹಿ ತ್ವಾಂ ಸುರಸಂಗ ವಿಶಂತಿ ಕೇಚಿದ್ ಭೀತಃ ಪ್ರಜ್ಞಾಲಯಃ ಗೃಣಂತಿ ಸ್ವಸ್ತಿತ್ವ ಮಹರ್ಷಿ ಸಿದ್ಧ ಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅನುವಾದ ಶ್ರೀಲ ಪ್ರಭುಪಾದರ ಜಯವಾಗಲಿ.
ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ಭಾವಾರ್ಥ: ಎಲ್ಲ ಲೋಕ ವ್ಯೂಹಗಳ ದೇವತೆಗಳು ವಿಶ್ವರೂಪದ ಉಗ್ರ ಅಭಿವ್ಯಕ್ತಿಯಿಂದ ಮತ್ತು ಅದರ ಕಣ್ಣು ಕೋರೈಸುವ ಪ್ರಭೆಯಿಂದ ಭಯಭೀತರಾಗಿದ್ದಾರೆ ಮತ್ತು ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾರೆ. ಓದಿ 22 ಓದಿ. ಶ್ಲೋಕ 22. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ ವಿಶ್ವೇ ಅಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವ ಯಕ್ಷಾಸುರ ಸುರಸಿದ್ಧ ಸಂಘ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಅನುವಾದ: ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮತ್ತೆ ಪ್ರಭುಜಿ, ಧನ್ಯವಾದಗಳು. ಶ್ಲೋಕ 23 ಓದ್ತೀರಾ ಯಾರಾದ್ರು? ರೂಪಂ ಮಹತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹು ರೂಪಪಾದಂ ಬಹುದರಂ ಬಹುದಂಷ್ಟ್ರಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯತಿತಾಸ್ತತಾಹಂ. ಪ್ರಭುಪಾದರಿಂದ ಪೂರ್ವದ ಜಯವಾಗಲಿ. ಎಲೈ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆದಾಡುಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನು ಭಯಗೊಂಡಿದ್ದೇನೆ. ಓದಿ ಮತ್ತೆ ಪ್ರಭುಜಿ ಓದ್ಕೊಂಡು ನೆಕ್ಸ್ಟ್ ಶ್ಲೋಕನು. ಇಲ್ಲಿ ಈ ಶ್ಲೋಕದಲ್ಲಿ ಯಾವುದ್ರಲ್ಲೂ ನಾನು ಮೊದಲೇ ಹೇಳ್ದಂಗೆ ಪರ್ಪೋಸ್ ಇಲ್ಲ, ಎಕ್ಸ್ಪ್ಲನೇಷನ್ ಇಲ್ಲ, ಸೆಲ್ಫ್ ಎಕ್ಸ್ಪ್ಲನೇಟರಿ ಇವೆಲ್ಲ. ಓದ್ಕೊಂಡು ಹೋಗಿ ಪ್ರಭುಜಿ. ನಭಃಸ್ಪೃಶ್ಯಂ ದೀಪ್ತಿ ಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವೃತ್ತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಅನುವಾದ: ಶೀಲಾ ಪ್ರಭುಪಾದನ ಪೂರ್ವದ ಜಯವಾಗಲಿ. ಸರ್ವಾಂತರಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಓದಿ 25 ಓದಿ. ಶ್ಲೋಕ 25. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಅನುವಾದ: ಶೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಎಲ್ಲ ಪ್ರಭುಗಳ ಪ್ರಭುವೇ, ಎಲ್ಲ ಲೋಕಗಳ ಆಶ್ರಯನೇ, ನನ್ನಲ್ಲಿ ಕೃಪೆ ಮಾಡು. ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಸದೃಶ ಮುಖಗಳನ್ನು, ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲವನ್ನು ಉಳಿಸಿಕೊಳ್ಳಲಾರೆ. ಎಲ್ಲಾ ರೀತಿಯಲ್ಲಿಯೂ ನಾನು ದಿಗ್ಭ್ರಾಂತನಾಗಿದ್ದೇನೆ. ಓದ್ಕೊಂಡೋಗಿ. 26-27. ಅಮೀಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ವನಿಪಾಲ ಸಂಘ್ಯೈ ಭೀಷ್ಮೋ ದ್ರೋಣೋ ಸೂತಪುತ್ರಸ್ತಾಸೌ ಸಹಸ್ಮಾದೀಯರೈಪಿ ಯೋದ್ಧಮುಖೈಃ ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದುಷ್ಟ್ರಾಂ ಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ಯ ಮಾನ್ಗೈಃ. ಅನುವಾದ: ಶೀಲಾ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಅವಾರ್ಥ: ಹಿಂದಿನ ಒಂದು ಶ್ಲೋಕದಲ್ಲಿ ಅರ್ಜುನನಿಗೆ ಬಹು ಆಸಕ್ತಿಯನ್ನು ಉಂಟು ಮಾಡುವ ದೃಶ್ಯಗಳನ್ನು ತೋರಿಸುವುದಕ್ಕಾಗಿ ಪರಮಪ್ರಭು ಭರವಸೆ ನೀಡಿದ. ನಮ್ಮ ವಿರುದ್ಧ ಪಕ್ಷದ ನಾಯಕರು
ಅಂದರೆ ಭೀಷ್ಮ, ದ್ರೋಣ, ಕರ್ಣ ಮತ್ತು ಧೃತರಾಷ್ಟ್ರನ ಎಲ್ಲಾ ಗಂಡು ಮಕ್ಕಳು, ಅವರ ಯೋಧರು ಮತ್ತು ಅರ್ಜುನನ ಯೋಧರು ಸಹ ನಾಶವಾಗುತ್ತಿರುವುದನ್ನು ಈಗ ಅರ್ಜುನನು ಕಾಣುತ್ತಾನೆ. ಕುರುಕ್ಷೇತ್ರದಲ್ಲಿ ಸೇರಿರುವವರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ಸಾವಿನ ನಂತರ ಅರ್ಜುನನು ಜಯಶಾಲಿಯಾಗುತ್ತಾನೆ ಎನ್ನುವುದಕ್ಕೆ ಇದೊಂದು ಸೂಚನೆ. ಅಜೇಯನೆನಿಸಿಕೊಂಡ ಭೀಷ್ಮನು ಸಹ ನುಚ್ಚುನೂರಾಗುತ್ತಾನೆ ಎಂದು ಇಲ್ಲಿ ಹೇಳಿದೆ. ಹಾಗೆಯೇ ಕರ್ಣನು ಸಹ ಶತ್ರುಪಕ್ಷದ ಭೀಷ್ಮನಂತಹ ಮಹಾಯೋಧರು ಮಾತ್ರವಲ್ಲದೆ ಅರ್ಜುನನ ಪಕ್ಷದ ಹಲವಾರು ಮಹಾನ್ ಯೋಧರು ನುಚ್ಚುನೂರಾಗುತ್ತಾರೆ. ಹರೇ ಕೃಷ್ಣ ಹರೇ ಪ್ರಭುಜಿ, ಕೃಷ್ಣ. ಧನ್ಯವಾದಗಳು. ಸೊ ಈ ಶ್ಲೋಕದಲ್ಲಿ ಭಗವಂತ ರಿಸಲ್ಟ್ ಕೊಟ್ಬಿಟ್ಟಿದ್ದಾನೆ ಅರ್ಜುನನಿಗೆ. ಟೆಸ್ಟ್ ಮ್ಯಾಚಿನ ರಿಸಲ್ಟ್ ಔಟ್ ಆಗಿದೆ, ಯಾರು ಗೆಲ್ತಾರೆ ಅಂದ್ಬಿಟ್ಟು. ಸೊ ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಅವನ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ, ಕರ್ಣ ಮತ್ತು ಪಾಂಡವರ ಮುಖ್ಯ ಯೋಧರು ಕೂಡ ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ಕಾಲ ಅಲ್ವಾ, ಸೊ ಕೃಷ್ಣನ ಕಾಲದ ಬಾಯಿಯನ್ನು ಎಲ್ಲರೂ ಪ್ರವೇಶ ಮಾಡ್ತಾ ಇದ್ದಾರೆ, ವೇಗವಾಗಿ ಪ್ರವೇಶಿಸ್ತಾ ಇದ್ದಾರೆ. ಸೊ ಮತ್ತೆ ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ, ನಿನ್ನ ಹಲ್ಲಿನ ಸಂದುಗಳೆಲ್ಲ ಕೃಷ್ಣ ಅಗಿದು ತಿಂತಾ ಇದ್ದಾನೆ ಅವ್ರನ್ನೆಲ್ಲ. ನಿನ್ನ ಹಲ್ಲಿನ ಸಂದುಗಳು ಸಿಕ್ಕಿಕೊಂಡು ಪುಡಿ ಪುಡಿ ಆಗ್ತಾ ಇದ್ದಾರೆ ಅವರೆಲ್ಲ. ಅವರ ತಲೆಗಳನ್ನು ಕಾಣ್ತಾ ಇದ್ದೇನೆ, ಅವ್ರು ಪುಡಿ ಪುಡಿಯಾಗಿ ಎಲ್ಲರೂ ನಾಶವಾಗಿ ಹೋಗ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ದೇಹಗಳು ನಾಶವಾಗಿ ಹೋಗ್ತಾ ಇದ್ದಾವೆ. ಸೊ ಈ ರೀತಿಯಾಗಿ ವಿರುದ್ಧ ಪಕ್ಷದವರು ಇರ್ಬೋದು ಮತ್ತು ಅರ್ಜುನನ ಪಕ್ಷದವರು ಇರ್ಬೋದು, ಎಲ್ಲರೂ ನಾಶವಾಗ್ತಾ ಇದ್ದಾರೆ. ಸೊ ಮೊದಲೇ ಹೇಳಿದಂತೆ ಈ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಅರ್ಜುನ ಕೇಳ್ತಾನೆ, ನಿನ್ನ ಈ ಭಯಂಕರ ರೂಪ, ಇದ ಪ್ರಯೋಜನ ಏನು, ನಿನ್ನ ಉದ್ದೇಶ ಏನು ಅಂತ ಕೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಇಲ್ಲಿರೋರು ಎಲ್ಲರನ್ನೂ ನಾನು ತಿಂದು ಹಾಕ್ತಾ ಇದ್ದೀನಿ. ನಾನು ಕಾಲರೂಪ ನಾನು ಎಲ್ಲರನ್ನೂ ನಾಶ ಮಾಡ್ತೇನೆ. ಕೇವಲ ಪಾಂಡವರು ಮಾತ್ರ ಈ ಯುದ್ಧ ಭೂಮಿಯಿಂದ ಹೊರಗಡೆ ಹೋಗ್ತಾರೆ ಅಂದ್ಬಿಟ್ಟು. ಸೊ ಈ ಅಜೇಯನಂತಹ ಭೀಷ್ಮರು ಮತ್ತು ಕರ್ಣರು ಎಲ್ಲರೂ ನಾಶವಾಗ್ತಾರೆ, ಎಲ್ಲರೂ ಕೂಡ ನುಚ್ಚುನೂರಾಗ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತು ನಿಲ್ಲಿಸೋಣ. ನಾಳೆನೇ ದಿನ ಶ್ಲೋಕ 28ರಿಂದ ಮುಂದುವರ್ಸ್ಕೊಂಡು ಹೋಗೋಣ. 11ನೇ ಅಧ್ಯಾಯ ಶ್ಲೋಕ 28 ಇಲ್ಲಿಂದ ಮುಂದುವರ್ಸ್ಕೊಂಡು ಹೋಗೋಣ. ಸೊ ಇದು ಶ್ಲೋಕ 28 ಬೇಕಾದ್ರೆ ನೋಡಿ, ಇದು ಸಣ್ಣದಾಗಿದೆ. ಯಥಾ ನದೀನಾಂ ಬಹವೋ ಮುಗ್ವೇಗ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ತ್ರಾಣ್ಯ ಬಿವಿಜ್ವಲಂತಿ. ನದಿಗಳ ಅನೇಕ ಸಂಖ್ಯೆ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯುಗಳನ್ನು ಪ್ರವೇಶಿಸುತ್ತಾರೆ. ಎಲ್ಲ ಈ ಸಮುದ್ರದ ಅಲೆಗಳು ನದಿಗಳು ಎಲ್ಲೂ ಸಮುದ್ರಗಳು ಹೇಗೆ ಹೋಗ್ತಾ ಇದ್ದಾವೆ, ಅಷ್ಟೇ ಸ್ಪೀಡ್ ಆಗಿ ಎಲ್ಲಾ ಮಹಾಯೋಧರು ಭಗವಂತನ ಬಾಯಿಗಳನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಸೊ ಶ್ಲೋಕ 29ರಲ್ಲಿ ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುತ್ತಿರುವಂತೆ ಎಲ್ಲ ಜನರು ನಿನ್ನ ಬಾಯಿಯೊಳಗೆ ವೇಗವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಪತಂಗಗಳು ಏನ್ ಮಾಡ್ತವೆ, ಈ ಲೈಟ್ನ ಫ್ಲೇಮ್ಗೆ ಎಲ್ಲ ಬರ್ತವೆ, ಜ್ವಾಲೆಯನ್ನು ವೇಗವಾಗಿ ಹತ್ರ ಬರ್ತವೆ ಮತ್ತು ಆ ಜ್ವಾಲೆಯಲ್ಲಿ ರೆಕ್ಕೆ ಸುತ್ತಕೊಂಡು ಸತ್ತೋಗ್ತವೆ ಎಲ್ಲಾನು. ಸೊ ಇದೇ ರೀತಿಯಾಗಿ ಪತಂಗಗಳು ಹೇಗೆ ಆ ಜ್ವಾಲೆ ಹತ್ರ ಬರ್ತವೆ, ಅದೇ ರೀತಿ ಈ ಎಲ್ಲ ಯೋಧರು ಪತಂಗಗಳ ರೀತಿಯಲ್ಲಿ ನಿನ್ನ ಬಾಯಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು 30ನೇ ಶ್ಲೋಕದಲ್ಲಿ ಬಂದು ನಿಲ್ಸೋಣ. ಲೇಲಿಹಸೆ ಗ್ರಸಮಾನಃ ಸಮಂತಾಲ್ ಲೋಕಾನ್ ಸಮಗ್ರಾನ್ ವದನೈಜ್ವಲ್ಲಬ್ಧಿಹಿ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರ ಪ್ರತಪಂತಿ ವಿಷ್ಣು. ಅನುವಾದ: ಎಲೈ ವಿಷ್ಣುವೆ, ಉರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲಾ ಕಡೆಯಿಂದ ನೀನು ಎಲ್ಲಾ ಜನರನ್ನು ನುಂಗುತ್ತಿರುವನು ನಾನು ಕಾಣುತ್ತಿದ್ದೇನೆ. ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವನ್ನು ಆವರಿಸಿದ್ದೀಯೇ. ನೀನು ಭಯಂಕರವಾದ ಸುಡುವ ಕಿರಣಗಳೊಡನೆ ಪ್ರಕಟವಾಗಿದ್ದೀಯೇ. ಸೊ ಅರ್ಜುನ ಏನೇನು ನೋಡ್ತಾ ಇದ್ದಾನೆ ಭಗವಂತನಲ್ಲಿ ಎಲ್ಲವನ್ನು ಅವನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ, ಅವನು ರಿಪೀಟ್ ಮಾಡ್ತಾ ಇದ್ದಾನೆ, ಅವನು ನೋಡ್ತಾ ಇರೋದನ್ನೆಲ್ಲ ಹೇಳ್ತಾ ಇದ್ದಾನೆ. ಅದೇ ರೀತಿ ಸಂಜಯ್ ಕೂಡ ಇವರು ನೋಡ್ತಾ ಇರೋದನ್ನ ಅವನು ಕೂಡ ನೋಡಿಕೊಂಡು ಅವನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸೊ ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕೆ. ಸೊ ಇಂದಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. 31ನೇ ಶ್ಲೋಕದಿಂದ ನಾಳೆಯಿಂದ ಮುಂದುವರ್ಸ್ಕೊಂಡು ಹೋಗೋಣ.